ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮಪ್ರಭುವನ್ನು ಹೊಂದಬಹುದು. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಅನಾಸಕ್ತ ಕರ್ಮದಿಂದ ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಎಲ್ರಿಗೂ? ಹಾ, ಕಾಣಿಸ್ತಿದೆ ಗುರುಜಿ. ಓಕೆ, ಧನ್ಯವಾದಗಳು. ಮತ್ತೆ ಜ್ಯೋತಿ ಮಾತಾಜಿ ಇದ್ದೀರಲ್ಲ? ಓಕೆ. ಹರೇ ಕೃಷ್ಣ. ಹೌದು ಪ್ರಕಾಶ್. ಹರೇ ಕೃಷ್ಣ ಮಾತಾಜಿ. ಓಕೆ, ಕ್ಲಾಸ್ ಸ್ಟಾರ್ಟೆಡ್. ಪ್ಲೀಸ್ ಜಾಯಿನ್ ಫಾಸ್ಟ್ ಅಂತ ಹಾಕ್ಬಿಡಿ ಗ್ರೂಪ್ ಅಲ್ಲಿ. ಮಾತಾಜಿ ಒಂದು ಮೆಸೇಜ್ ಹಾಕ್ಬಿಡಿ. ಓಕೆ, ನಾವೊಂದು ಕೀರ್ತನೆ ಮಾಡೋಣ. ಕೀರ್ತನೆ ಆದ್ಮೇಲೆ ಕ್ಲಾಸ್ ಸ್ಟಾರ್ಟ್. ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. हरिनाम संकीर्तन की जय, श्रीला प्रभुपाद की जय, अनंत कोटि वैष्णव वृंद की जय, नामाचार्य हरिदास ठाकुर की जय. तो ಭಗವದ್ಗೀತಾ ಗ್ರಂಥರಾಜ ಕಿ ಜಯ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಅಧ್ಯಾಯದ ಹೆಸರು ಕರ್ಮಯೋಗ. ಅದಕ್ಕೂ ಮೊದಲು ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಸಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನೇತಿ ನಾಮಿನೆ
ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ವಿಷ್ಣಾನ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಓಕೆ, ಓಕೆ, ಯಾಕಂದ್ರೆ ಇದು ಓಕೆ. ಯಾಕೆ ಕೆಳಗಡೆ ಇದು ಕಾಣಿಸ್ತಾ ಇಲ್ಲ? ನನ್ನ ಹ್ಯಾಂಡ್ ರೇಸ್ ಆಗಿದೆ. ಓಕೆ, ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಮಂದಿರ, ಇಸ್ಕಾನ್ ಮಂಗಳೂರು ಕುಳ್ಳಾಯಿ ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 3 ಕರ್ಮಯೋಗ. ನಮ್ಮ ಭಗವದ್ಗೀತೆಯ 18 ದಿವಸಗಳ ಯಜ್ಞ 3ನೇ ದಿನಕ್ಕೆ ಬಂದಿದೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಅಧ್ಯಾಯದಲ್ಲಿ ಕರ್ಮಯೋಗ ಅಂತ ಹೆಸರು. ಯೋಗ ಅಂದ್ರೆ ಏನು? ಯೋಗ ಶಬ್ದದ ಅರ್ಥ ಗೊತ್ತಿದೆ ಯಾರಿಗಾದ್ರು? ಹರೇ ಕೃಷ್ಣ. ದೇಹವನ್ನು ದಂಡಿಸುವುದು ಪ್ರಭುಜಿ. ಓಕೆ, ಮತ್ತೆ ಬೇರೆ ಯಾರಾದ್ರು? ಅದೃಷ್ಟ ಪ್ರಭುಜಿ. ಯಾರು ಹೇಳಿದ್ದು? ಹರೇ ಕೃಷ್ಣ. ಮಾತಾಜಿ ಪ್ರಾರ್ಥನಾ. ಓಕೆ, ಹರೇ ಕೃಷ್ಣ. ಯೋಗ ಅಂದ್ರೆ ನಾವು ಅದೃಷ್ಟ ಅನ್ನೋದಕ್ಕಿಂತ ಏನನ್ನಾದ್ರೂ ಪಡೆಯುವುದು ಅಂತ, ಪಡೆದುಕೊಳ್ಳುವಂತಹದ್ದು. ಯಾವಾಗ ಅವನು ನಮ್ಮ ಯೋಗದಲ್ಲಿ ಅದಿದ್ರೆ, ನಮ್ಮ ಅದೃಷ್ಟದಲ್ಲಿ ಅದಿದ್ರೆ ನಮ್ಗೆ ಸಿಗತ್ತೆ ಅಂತಲ್ವಾ ಅದು. ಹಾಗೆ ಅಂದ್ರೆ ಯೋಗ ಅಂದ್ರೆ ಕರ್ಮಯೋಗ ಅಂದ್ರೆ ಏನು? ಕರ್ಮದಿಂದ ನಾವು ಏನನ್ನ ಪಡೆಯುವುದು ಬಹಳ ಮುಖ್ಯ. ನಾವು ಪ್ರತಿನಿತ್ಯ ಕರ್ಮ ಮಾಡ್ತೇವೆ. ಆ ಕರ್ಮದಿಂದ ನಮಗೆ ಏನು ಪಡೆಯಬಹುದು ಅನ್ನುವಂತಹದ್ದನ್ನು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಯಾಕೆಂದ್ರೆ ಇವತ್ತಿನ ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾನೆ, ಜೀವಿಗಳು ಯಾವಾಗ ಜೀವ ಶರೀರವನ್ನ ಪಡೆಯುತ್ತೆ, ಒಂದು ಕ್ಷಣವೂ ಅಂದ್ರೆ ಆತ್ಮ ಶರೀರವನ್ನ ಪಡೆಯುತ್ತೆ, ಒಂದು ಕ್ಷಣವೂ ಅದಕ್ಕೆ ಯಾವುದಾದ್ರೂ ಕೆಲಸ ಮಾಡದೇ ಇರದೆ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ. ಅದರಿಂದ ಕರ್ಮ ಅನ್ನುವಂತಹದ್ದು ಪ್ರತಿ ಕ್ಷಣ ಮಾಡುವಂತಹದ್ದು. ಅದರಿಂದ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮತ್ತು ಓಕೆ, ಸೊ ನಿನ್ನಿನ ಅಧ್ಯಾಯದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಹಾಗಿದ್ರೆ ಸಹಾನುಭೂತಿಯ ಬಗ್ಗೆ ಭಗವಂತ ಏನ್ ಹೇಳ್ದ? ಯಾರು ಹೇಳ್ತೀರಾ? 2ನೇ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಏನ್ ತಿಳ್ಕೊಂಡ್ವಿ? ನಾವು ದೇಹವಲ್ಲ ಆತ್ಮ ಎಂದು. ಸೊ ಈಗ ಅದಕ್ಕೆ ದೇಹಕ್ಕೆ ಸಾವಿದೆ, ಆದರೆ ಆತ್ಮಕ್ಕೆ, ಆತ್ಮ ಅನ್ನುವಂಥದ್ದು ಏನು? ಶಾಶ್ವತವಾದಂತಹದ್ದು. ಓಕೆ, ಸೊ ಈಗ ಮತ್ತೆ ಸಂತೋಷವಿಲ್ಲ ಅನ್ನೋದಕ್ಕೆ ಅವನು ಹೇಳ್ತಾನೆ ಏನು? ಯಾಕೆಂದ್ರೆ ಕ್ಷತ್ರಿಯನಾದವನು ತನ್ನ ಕರ್ತವ್ಯ ಮಾಡಬೇಕು, ಕರ್ಮ ಮಾಡಬೇಕು, ನಿಗದಿತ ಕರ್ತವ್ಯ ಅಂತ ಹೇಳ್ತಾನೆ ಇಲ್ಲಿ. ಅದನ್ನ ನಾವು ಕರ್ಮ ಯೋಗ ಅಂತ ಕರಿತೇವೆ. ಕರ್ಮ ಇನ್ನೊಂದಿದೆ ಕರ್ಮ ಕಾಂಡ ಅನ್ನುವಂತಹದ್ದು. ಕೆಲವೊಂದು ಟೈಮ್ ನಾವು ಸುಕೃತಿಗಳನ್ನ ಮಾಡ್ತೇವೆ. ಅದು ನಮ್ಮ ಅಂದ್ರೆ ಫಲಗಳನ್ನ ಅಪೇಕ್ಷಿಸಿ ಮಾಡುವಂತಹ ಕರ್ಮಗಳಿರ್ಬೋದು, ಆ ರೀತಿಯಾದದ್ದು. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಮೇಲೆ ಸಂತೋಷವಿಲ್ಲ ಅಂದ್ರೆ ಕ್ಷತ್ರಿಯನಾದವನು ಅವನ ಕರ್ತವ್ಯವನ್ನ ಮಾಡಬೇಕು, ಅದರಿಂದ ನಿನಗೆ ಸ್ವರ್ಗ ಅಥವಾ ನರಕ, ಸ್ವರ್ಗ ಇಲ್ಲವಾ ಏನೋ ರಾಜ್ಯ, ಎರಡರಲ್ಲಿ ಒಂದು ಸಿಗತ್ತೆ ನಿನ್ನ ಕರ್ತವ್ಯ ಅಂತ ನೀನು ಮಾಡಿದಾಗ. ಅದರಿಂದ ಕರ್ತವ್ಯವನ್ನು ಹೇಗೆ ಮಾಡಬೇಕು, ಕರ್ತವ್ಯವನ್ನ ಯಾವುದೇ ಫಲಗಳ ಅಪೇಕ್ಷೆ ಇದೆ. ಹೇಗೆ ನಮ್ಮ ಹನುಮಂತ ಮಾಡ್ದ, ಲಂಕೆಗೆ ಬೆಂಕಿ ಇಟ್ಟ, ಆದ್ರೆ ಅವನಿಗೆ ಫಲ ಅನ್ನುವಂಥದ್ದು ಅಂಟ್ಕೊಳ್ಳಿಲ್ಲ. ಯಾಕೆ ಅಂದ್ರೆ ಅವನು
ಭಗವಂತನ ಸ್ಮರಣೆಯಲ್ಲಿ, ಭಗವಂತನ ಪ್ರಜ್ಞೆಯಲ್ಲಿ ಆ ಕೆಲಸವನ್ನ ಮಾಡಿದ. ಆದ್ರಿಂದ ಅವನಿಗೆ ಕರ್ಮಫಲ ಅನ್ನುವಂತಹದ್ದು ಅಂಟಿಕೊಳ್ಳಿಲ್ಲ. ಆದ್ರಿಂದ ಅವನು ಲಂಕೆಯನ್ನು ಸುಟ್ಟರು ಸಹಿತ ಅವನಿಗೆ ಅದು ಕೆಟ್ಟ ಕೆಲಸವಾಗಲಿಲ್ಲ. ಆಮೇಲೆ ವಿಭೀಷಣ ತನ್ನ ಸ್ವಂತ ಅಣ್ಣನಿಗೆ ದ್ರೋಹ ಬಗೆದು ರಾಮನ ಕಡೆ ಬರ್ತಾನೆ. ಆದರೂ ಸಹಿತ ಅದು ಭಗವಂತನ ಸೇವೆಗೆ ಮಾಡಿರುವಂತಹ ಕರ್ಮ ಆಗಿರುವುದರಿಂದ ಅವನಿಗೆ ಸಹಿತ ಅಲ್ಲಿ ಕರ್ಮದ ಫಲ ಅಂಟಿಕೊಳ್ಳಿಲ್ಲ. ಆದ್ರಿಂದ ಅವನು ಮಾಡಿದ್ದು ಸಹಿತ ಅಲ್ಲಿ ಶಾಸ್ತ್ರದ ಪ್ರಕಾರ ಅಥವಾ ಭಗವಂತನಿಗೋಸ್ಕರ ಭಕ್ತಿಯಿಂದ ಮಾಡಿರುವಂತಹ ಕೆಲಸ ಅದಾಗಿರೋದ್ರಿಂದ ಅವನಿಗೆ ಅದರ ಫಲ ಅಂಟಿಕೊಳ್ಳುವುದಿಲ್ಲ. ಪಾಪ ಚಟುವಟಿಕೆಗಳ ಭಯದ ಬಗ್ಗೆ ಅದೇ ಹೇಳ್ತಾನೆ. ನಾವು ಭಕ್ತಿಯಿಂದ ಮಾಡಿದಾಗ ಕರ್ಮಫಲ ಅನ್ನುವಂಥದ್ದು ನಮಗೆ ಅಂಟಿಕೊಳ್ಳುವುದಿಲ್ಲ. ಯಾರು ಭಕ್ತಿಯಲ್ಲಿ ಕರ್ಮ ಮಾಡ್ತಾನೋ ಅವನಿಗೆ ಕರ್ಮ ಫಲ ಅಂದ್ರೆ ಪಾಪನೋ ಪುಣ್ಯನೋ ಎರಡರದ ಲೆಕ್ಕಾಚಾರವು ಬರುವುದಿಲ್ಲ ಅನ್ನುವಂಥದ್ದು. ಕುಟುಂಬ ಸಂಪ್ರದಾಯದ ನಾಶದ ಬಗ್ಗೆ ಹೇಳ್ತಾನೆ. ನಾವು ಯಾವಾಗ ಆಚರಿಸ್ತೇವೆ, ನಾವು ಯಾವಾಗ ಧರ್ಮದ ಆಚರಣೆಯನ್ನ ಮಾಡ್ತೇವೆ, ಯಾವಾಗ ನಾವು ಈ ರೀತಿಯಾಗಿ ಭಗವಂತ ಏನ್ ಹೇಳ್ತಾನೆ, ನಮ್ಮ ನಿಗದಿತ ಕರ್ತವ್ಯವನ್ನ ನಾವು ಮಾಡ್ಕೊಂಡು ಹೋಗ್ತೇವೆ, ಅದೇ ರೀತಿಯಾಗಿ ಪರಂಪರೆ ಅಂದ್ರೆ ಕುಟುಂಬದ ಇತರ ಸದಸ್ಯರು ಸಹಿತ ಅದನ್ನ ಅನುಸರಿಸಿಕೊಂಡು ಹೋಗ್ತಾರೆ. ಈಗ ತಂದೆ ತಾಯಿಗಳು ನಾವು ಪಾಲಿಸ್ಕೊಂಡು ಹೋದ್ರೆ ಮಕ್ಕಳು ಸಹಿತ ಅದನ್ನ ಪಾಲಿಸ್ಕೊಂಡು ಹೋಗ್ತಾರೆ. ಆದ್ರಿಂದ ಅದಕ್ಕೆ ನಾವು ಆದರ್ಶ ಪ್ರಾಯರಾಗಬೇಕು ಹೊರತು ನಾವು ಈ ತರದ ಆಲೋಚನೆಯಿಂದ ನಿನ್ನ ಕರ್ತವ್ಯದಿಂದ ನೀನು ವಿಮುಖನಾಗಬೇಡ, ನೀನು ನಿನ್ನ ಕೆಲಸ ಮಾಡು ಅಂತ ಹೇಳ್ತಾನೆ. ಮತ್ತೆ ನಿರ್ಣಯದಲ್ಲಿ ಭಕ್ತಿಯಿಂದ ಮಾಡುವಂತಹ ನಿರ್ಣಯ ಫೈನಲ್ ಆಗಿರುತ್ತೆ. ಅದರಿಂದ ಆ ನಿರ್ಣಯದ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ಭಕ್ತಿಯಿಂದ ಭಗವಂತನಿಗೋಸ್ಕರ ತಾನು ಮಾಡ್ತಾ ಇದ್ದೇನೆ ಅನ್ನುವಂತಹ ಒಂದು ನಿರ್ಣಯವನ್ನ ತೆಗೆದುಕೊಂಡು ನಾವು ಅದನ್ನ ಮುಂದುವರೆದರೆ ಖಂಡಿತವಾಗಿಯೂ ಅದು ದೃಢ ನಿಶ್ಚಯ ಸ್ವಾಮಿಗೆ ಸೇವೆ ಮಾಡದಂತ ಆಗುತ್ತದೆ ಅನ್ನುವಂತಹದನ್ನ ಮ್ಯೂಟಲ್ಲಿ ಇರ್ಬೇಕು. ದಯವಿಟ್ಟು ಜ್ಯೋತಿ ಮಾತಾಜಿ ನೋಡಿ ಮ್ಯೂಟಲ್ಲಿ ಯಾರಿಲ್ಲ ಅಂತ. ಓಕೆ, ಸೊ ಇವತ್ತಿನ ಅಧ್ಯಾಯದಲ್ಲಿ ಬಹಳ ಮುಖ್ಯವಾಗಿ, ಯಾಕೆಂದ್ರೆ 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಯಾರು ಭಕ್ತಿಯಲ್ಲೇ ಇರ್ತಾರೆ ಅವರು ಕರ್ಮ ಮಾಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಅರ್ಜುನ ಅದನ್ನ ತಪ್ಪಾಗಿ ತಿಳಿದುಕೊಳ್ತಾನೆ. ತ್ಯಜಿಸುವಿಕೆ ಅಂತ ಇಲ್ಲಿ ಅಂದ್ರೆ ತ್ಯಾಗ. ತ್ಯಜಿಸುವಿಕೆ ಅಂದ್ರೆ ಏನು? ತ್ಯಾಗ ಅಂದ್ರೆ ಕರ್ಮವನ್ನ ತ್ಯಾಗ ಮಾಡುವುದು ಅಂತ ತಿಳ್ಕೊಳ್ತಾನೆ ಅವನು. ಕರ್ಮ ಫಲದ ತ್ಯಾಗದ ಬದಲು ಕರ್ಮವನ್ನ ತ್ಯಾಗ ಮಾಡುವಂತಹದ್ದು ಅಥವಾ ಕರ್ಮ ಮಾಡುವಂಥದ್ದು. ಯಾಕೆ ಅಂದ್ರೆ ಆತರನು ಹೇಳ್ತಾನೆ ಭಗವಂತ, ಯಾರು ಭಕ್ತಿಯನ್ನ ಮಾಡ್ತಾರೆ ಅವ್ರು ಏನನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಇಲ್ಲಿ ಕರ್ಮ ಮತ್ತೆ ಅರ್ಜುನ ಹೇಳ್ತಾ ಇದ್ದಾನೆ, ನೀನು ಯುದ್ಧನೂ ಮಾಡು ನೀನು ಅಂತ. ಆದ್ರಿಂದ ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅರ್ಜುನ ತಿಳ್ಕೊಂಡಿದ್ದೇನು ಇಲ್ಲಿ, ತಾನು ಎಲ್ಲವನ್ನ ಬಿಟ್ಬಿಟ್ಟು ಅಂದ್ರೆ ಈ ಯುದ್ಧ ಕರ್ಮ ಮಾಡುವುದನ್ನ ಬಿಟ್ಟು ಭೌತಿಕವಾಗಿ ಏನ್ ಅವನು ಕರ್ಮ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಅವನು ತಿಳ್ಕೊಳ್ತಾನೆ, ಎಲ್ಲವನ್ನ ತ್ಯಜಿಸಿ ನಾನು ಕಾಡಿಗೆ ಹೋಗ್ಬೇಕು ಅಥವಾ ಅಂದ್ರೆ ಆ ರೀತಿಯಾಗಿ ಭಗವಂತನಲ್ಲಿ ಅವನ ಇದರಲ್ಲಿ ಸಂಪೂರ್ಣವಾಗಿ ನಾನು ಇರ್ಬೇಕು ಅಂತ. ಆದ್ರೆ ಅದು ಎರಡರಲ್ಲಿ ಯಾವುದು ಶ್ರೇಷ್ಠ ಅನ್ನುವಂತಹ ಅರ್ಜುನನ ಪ್ರಶ್ನೆ, ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಆಮೇಲೆ ನಿಷ್ಕಾಮ ಕರ್ಮದ ಬಗ್ಗೆ ಇವತ್ತು ನಾವು ಹೇಳ್ತಾ ಇದ್ದೇವೆ. ಅದನ್ನ ನಾವು ಕರ್ಮಯೋಗ ಅಂತಾನು ಕರೀಬಹುದು. ನಿಷ್ಕಾಮ ಕರ್ಮ ಅಂದ್ರೆ ಏನು? ಯಾರು ಹೇಳ್ತೀರಾ ನಿಷ್ಕಾಮ ಕರ್ಮ ಅಂದ್ರೆ ಏನು? ಈ ಶಬ್ದದ ಅರ್ಥ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದು ಪ್ರಭುಜಿ. ಹರೇ ಕೃಷ್ಣ, ಧನ್ಯವಾದಗಳು. ಫಲಗಳ ಅಪೇಕ್ಷೆ ಇಲ್ಲದೆ. ಕಾಮ ಅಂದ್ರೆ ಏನು? ಫಲಗಳನ್ನ ಅಪೇಕ್ಷಿಸಿ ಮಾಡುವಂತಹದ್ದು. ಕಾಮ ಅಂದ್ರೆ ಇಂದ್ರಿಯ ತೃಪ್ತಿಗೆ ನಾವು ಸಂತುಷ್ಟಿ ಪಡಿಸಲಿಕ್ಕೆ ಮಾಡುವಂತಹ ಕೆಲಸಗಳು. ಆದರೆ ನಿಷ್ಕಾಮ ಅನ್ನುವಂತಹದ್ದು ಫಲಗಳ ಅಪೇಕ್ಷೆ ಇಲ್ಲದೆ ಮಾಡುವಂತ, ನನ್ನ ಕರ್ತವ್ಯ ಅಂತ ಮಾಡುವಂತಹ ಕೆಲಸಗಳು, ಅದನ್ನ ನಿಷ್ಕಾಮ ಕರ್ಮ ಅಂತ ಕರೀತಾರೆ. ಅದು ಜ್ಞಾನ ಅಂದ್ರೆ ಈಗ ನಾವೇನಾದ್ರೂ ತಿಳ್ಕೊಳ್ಬಹುದು, ಈ ಹೇಗ್ ಮಾಡಬೇಕು, ಏನ್ ಮಾಡಬೇಕು, ವೇದಗಳನ್ನ ಅಧ್ಯಯನ ಮಾಡುವಂತಹದ್ದು, ಆ ರೀತಿಯಾಗಿ ಅದೆಲ್ಲದಕ್ಕಿಂತ ಅವನು ಹೇಳ್ತಾನೆ ನಿಷ್ಕಾಮ ಕರ್ಮ ಅನ್ನುವಂತಹದ್ದು ಈ ಜ್ಞಾನ ಯೋಗಕ್ಕಿಂತಲೂ ಜಾಸ್ತಿ ಉತ್ತಮವಾದಂತಹದ್ದು. ನಿಷ್ಕಾಮ ಕರ್ಮ ನಾವು ಮಾಡಬೇಕು ಅಂತ. ಕರ್ಮಯೋಗಿ ಅಂತ ನಾವು ಹೇಳ್ತೀವಲ್ಲ, ಕರ್ಮಯೋಗಿ ಆಗ್ಬೇಕು ಅಂತ. ಕರ್ಮಯೋಗಿ ಅಂದ್ರೆ ಏನು? ಅವನು ಯಾವುದೇ ಫಲಗಳನ್ನು ಅಪೇಕ್ಷಿಸದೆ ತಟಸ್ಥನಾಗಿ ತನ್ನ ಕರ್ತವ್ಯಗಳನ್ನಷ್ಟೇ ಮಾಡ್ತಾನೆ. ಕರ್ಮಕಾಂಡದಿಂದ ಅಂದ್ರೆ ಕರ್ಮಕಾಂಡ ಅನ್ನುವಂಥದ್ದು ಬರುತ್ತೆ ಇಲ್ಲಿ. ಕರ್ಮಕಾಂಡ ಅಂದ್ರೆ ಏನು? ನಾವು ಪ್ರತಿನಿತ್ಯ ಈ ನಮ್ಮ ಶರೀರದ ಬೆಳವಣಿಗೆಗೋಸ್ಕರ ಮಾಡುವಂತಹ ಕೆಲಸಗಳು, ಶರೀರಕ್ಕೋಸ್ಕರ ಮಾಡುವಂತಹ ಕೆಲಸಗಳು ಅಂದ್ರೆ ಅದು ಫಲಾಪೇಕ್ಷಿತ ಕರ್ಮಗಳಿರ್ಬೋದು. ಸೊ ಅದನ್ನೆಲ್ಲ ನಾವು ಮಾಡ್ತೇವೆ. ಆದ್ರೆ ಇಲ್ಲಿ ಏನಾಗಿದೆ, ಕೆಲವು ಸುಕೃತಿಗಳು ಇರುತ್ತೆ ಫಲಾಪೇಕ್ಷೆ. ಈಗ ನಾವು ಅಚಾನಕ್ಕಾಗಿ ಎಲ್ಲವೂ ಬಿಟ್ಕೊಂಡು ಸಡನ್ ಆಗಿ ನಾನು ಏನೂ ಅಪೇಕ್ಷೆ ಇಲ್ಲದೇನೆ ಮಾಡ್ತೇನೆ ಅನ್ನುವಂಥದ್ದು ನಮ್ಮ ಮೂರ್ಖತನ ಆಗ್ಬಿಡತ್ತೆ. ಆದ್ರೆ ನಾವು ಆ ನಿಟ್ಟಿನಲ್ಲಿ ನಮ್ಮ ಸಾಧನೆಯನ್ನ ಮಾಡಬೇಕು.
ನಾವು ನಿಷ್ಕಾಮ ಕರ್ಮ ಮಾಡ್ಲಿಕ್ಕೆ ಹೋಗುವಂತಹ ಲೆವೆಲ್ಗೆ ನಾವು ಸಾಧನೆಯನ್ನ ಮಾಡಬೇಕು. ಯಾಕೆಂದ್ರೆ ಅದು ಭಕ್ತಿಯ ಒಂದು ಹಂತ. ಅದರಿಂದ ಆ ಭಕ್ತಿಯ ಹಂತದಲ್ಲಿ ನಾವು ಇವತ್ತು ಈ ಜನ್ಮದಲ್ಲಿ ಸಪೋಸಿಂಗ್ ಈಗ ಅಟ್ಲೀಸ್ಟ್ ನಾವು ಸ್ವಲ್ಪ ಪರ್ಸೆಂಟ್ ಆದ್ರೂ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯರಾಗಿ ಹುಟ್ಟುತ್ತೇವೆ, ಇನ್ನೂ ಹೆಚ್ಚಿನ ಭಕ್ತಿಯನ್ನು ನಾವು ಮಾಡಬಹುದು. ಇಲ್ಲ ಅಂದ್ರೆ ಏನಾಗತ್ತೆ, ನಾವು ಭಕ್ತಿಯನ್ನೇ ಮಾಡ್ಲಿಲ್ಲ, ಬರೀ ಈ ಕರ್ಮಕಾಂಡದಲ್ಲಿಯೇ ಬಿದ್ಕೊಂಡಿರ್ತೇವೆ ಅಂದ್ರೆ ಅದು ಅಂದ್ರೆ ಇಂದ್ರಿಯ ತೃಪ್ತಿಯ ಬಯಕೆಯನ್ನೇ ನಾವು ಮಾಡ್ಕೊಂಡಿರ್ತೇವೆ ಅಂದ್ರೆ ಅದು ನಮಗೆ ಭಗವಂತ ಹೇಳ್ತಾನೆ, ಅವನು ಮುಂದೆ ಹೇಳ್ತಾನೆ, ನಿಮ್ಗೆ ಅರ್ಥ ಆಗತ್ತೆ. ಅವನು ಮತ್ತೆ ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ನಾಯಿ, ನರಿ, ಹಂದಿ ಆ ತರದ ಯಾವ್ದಾದ್ರೂ ಒಂದು ಪ್ರಾಣಿ ವರ್ಗದಲ್ಲಿ ನಮ್ಮನ್ನ ಹುಟ್ಟಿಸ್ತಾನೆ. ಸೊ ಆದ್ರಿಂದ ಯಾರು ಶ್ರೇಷ್ಠನಾಗಿರ್ತಾನೆ ಅವನು ಮಾಡಿ ತೋರಿಸ್ತಾನೆ. ಯದ್ಯದಾಚರತೆ ಶ್ರೇಷ್ಠ. ಯಾರು ಶ್ರೇಷ್ಠನಾಗಿರ್ತಾನೆ ಅವನು ಕರ್ಮವನ್ನ ಈ ರೀತಿಯಾಗಿ ಉದಾಹರಣೆಯಾಗಿ ಅವನನ್ನ ನೋಡಿ ನಾವು ಅವನನ್ನ ಅನುಸರಿಸಿಕೊಂಡು ಹೋಗ್ಬೇಕಾಗತ್ತೆ. ಅದರಿಂದ ಅದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಮತ್ತೆ ಶ್ರೇಷ್ಠ ಶತ್ರು ಯಾರು ನಮಗೆ ಅನ್ನುವಂಥದ್ದನ್ನು ಸಹಿತ ನಾವು ಇವತ್ತು ನೋಡೋಣ. ಸೊ ಇಲ್ಲಿ ಅರ್ಜುನ ಮೊದಲನೇದಾಗಿ ಅವನು ಹೇಗೆ ಅಂದ್ರೆ ಈಗಿಲ್ಲಿ ಅವನು ಕರ್ಮವನ್ನ ಬಿಟ್ಟು ಬಿಡುವುದು, ಕರ್ಮ ಮಾಡುವುದು, ಎರಡರಲ್ಲಿ ತನಗೆ ಯಾವುದು ನೀನು ಸರಿಯಾಗಿ ಹೇಳೋದು, ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಈಗ ನಾವು 4 ರಸ್ತೆ ಕೂಡುವ ಜಾಗಕ್ಕೆ ಹೋದಾಗ ನಾವು 4 ರಸ್ತೆ ಕೂಡುವಂತಹ ಜಾಗದಲ್ಲಿ ನಮಗೆ ಯಾವ ರಸ್ತೆಯಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಅಂದ್ರೆ ನಮಗೆ ಸರಿಯಾದ ಜ್ಞಾನ ಇದ್ರೆ ನಾವು ಓಕೆ ಆ ರಸ್ತೆಯಲ್ಲಿ ಹೋಗ್ತೇವೆ. ಆದ್ರೆ ಗೊತ್ತಿಲ್ಲದೆ ಇರುವಂತಹ ಒಂದು ಜಾಗಕ್ಕೆ ನಾವು ಹೋದಾಗ ಈ ರಸ್ತೆ ಹೋಗ್ಬೇಕು, ಆ ರಸ್ತೆ ಹೋಗ್ಬೇಕು, ಅಲ್ಲಿ ಏನಾದ್ರು, ಅದರಿಂದ ಅದು ಒಂದು ಕನ್ಫ್ಯೂಷನ್. ಆದ್ರಿಂದ ಇಲ್ಲಿ ಅದೇ ರೀತಿಯಾಗಿ ಇವನಿಗೆ ಈ ದ್ವಂದ್ವತೆ ಇದೆ ಇಲ್ಲಿ. ಏನು, ನಾನು ಕರ್ಮ ಬಿಡಬೇಕೋ ಕರ್ಮ ಮಾಡಬೇಕೋ ಅನ್ನುವಂಥದ್ದು. ಅಂದ್ರೆ ಯಾಕೆಂದ್ರೆ 2.38 ಹೀಗೆ ಅವನು ಹೇಗೆ ಏನು ಹನುಮಂತ ಆ ರೀತಿಯಾಗಿ ಮಾಡ್ತಾನೆ, ಆದ್ರೆ ಈಗ ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಇವನು ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ಅದಕ್ಕೆ ಅವನು ಭಗವಂತನ ಹತ್ರ ಕೇಳ್ತಾ ಇದ್ದಾನೆ ಏನು ಅಂತ. ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಅಧ್ಯಾಯವನ್ನ ನಾವು ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಓಕೆ, ನಿರ್ಮಲಾ KR ಮಾತಾಜಿ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಅದರಿಂದ ಈ ಬುದ್ಧಿ ಅವನು ಹೇಳ್ತಾನೆ, ಬುದ್ಧಿ ಅಂದ್ರೆ ಏನು, ನಮ್ಮ ಮನುಷ್ಯನ ಬುದ್ಧಿ, ಅದನ್ನ ನಾವು ಭಗವಂತನ ಸೇವೆಗೆ ಅರ್ಪಿಸಬೇಕು. ಯಾಕೆಂದ್ರೆ ಈ ಬುದ್ಧಿ ಸಹಿತ ನಮಗೆ ಭಗವಂತನಿಂದಲೇ ಬಂದಿರುವಂತಹದ್ದು. ಅವನು ಹೇಳ್ತಾನೆ ಏನು, ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ ಈ ಮನುಷ್ಯನ ಶರೀರದಲ್ಲಿ ಒಂದು ಭೌತಿಕ ಶರೀರ ಇರುತ್ತೆ, ಅದು ಈ ಪಂಚಭೂತಗಳಿಂದ ಆಗಿರುತ್ತೆ. ಇನ್ನೊಂದು ಸೂಕ್ಷ್ಮ ಶರೀರ ಇರುತ್ತೆ, ಮನಸ್ಸು, ಬುದ್ಧಿ, ಅಹಂಕಾರ. ಆ ಮನಸ್ಸು, ಬುದ್ಧಿ, ಅಹಂಕಾರದಲ್ಲಿ ಅಲ್ಲಿ ಒಂದು ಬುದ್ಧಿ ಅನ್ನುವಂಥದ್ದು ಸಹಿತ ಅದು ಸಹಿತ ಭಗವಂತನಿಂದ ನಮಗೆ ಬಂದಿರುವಂತಹದ್ದು. ಅದರಿಂದ ಆ ಬುದ್ಧಿಯನ್ನು ನಾವು ಅವನ ಸೇವೆಗೆ ಉಪಯೋಗಿಸಬೇಕೆ ಹೊರತು ನಾನು ಜಾಸ್ತಿ ಬುದ್ಧಿವಂತ ಅಂತ ನಾವು ತೋರಿಸ್ಕೊಂಡು ಆದ್ರೆ ಆ ರೀತಿ ಮಾಡೋದಕ್ಕಿಂತ ಅವನು ಹೇಳ್ತಾನೆ ಉತ್ತಮ ಅಂತ ನೀನು ಭಾವಿಸಿದ್ರೆ, ಯಾವಾಗಲೂ ಭಗವಂತನ ಪ್ರಜ್ಞೆಯಲ್ಲಿ ಬುದ್ಧಿ ಇರಬೇಕು ಅಂತ ನೀನು ಹೇಳ್ತಾ ಇದ್ರೆ ನಾನು ಎಲ್ಲವನ್ನ ಬಿಟ್ಟು ಯುದ್ಧ ಮಾಡೋದ್ರೆ ನಾನು ಹೋಗ್ತೇನೆ ಕಾಡಿಗೆ ಅಂತ ಅವನು ಹೇಳ್ತಾ ಇರುವಂತದ್ದು. ಆದ್ರೆ ನೀನು ಹೇಳ್ತಾ ಇದ್ದೀಯ ಮತ್ತೆ ಯುದ್ಧ ಮಾಡು, ಈ ಘೋರ ಯುದ್ಧವನ್ನ ಯಾಕೆ ಮಾಡ್ಲಿಕ್ಕೆ ನೀನು ನನಗೆ ಹೇಳ್ತಾ ಇದ್ದೀಯಾ ಅನ್ನೋದನ್ನ ಅವನು ಕೇಳ್ತಾ ಇದ್ದಾನೆ. ಶ್ರೀ ಭಗವಾನು ವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮ ಯೋಗೇನ ಯೋಗಿನಾಂ. ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಯಾರು ಓದಿಲ್ವೋ ಹ್ಯಾಂಡ್ ರೈಸ್ ಮಾಡಿದವರು ಹಾಗೆ ಇಟ್ಕೊಳ್ಳಿ, ಯಾರು ಓದಿದ್ದೀರೋ ನೀವು ಹ್ಯಾಂಡ್ ಅನ್ನು ಡೌನ್ ಮಾಡಿ. ಓಕೆ, ಸೊ ಬೇರೆಯವರಿಗೆ ಅವಕಾಶ ಸಿಗತ್ತೆ. ಓದಿ ರತ್ನಮ್ಮ ಮಾತಾಜಿ, ಓದಿದ್ದೀರಾ? ಓದ್ತೀನಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವ ಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ, ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಹರೇ ಕೃಷ್ಣ ಗುರುಜಿ. ಈಗ ಅವನು ಕೇಳ್ತಾ ಇರುವಂತಹದ್ದು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ. ಭಗವಂತ ಯಾಕೆ ಅವನಿಗೆ ಆತರ ಕೇಳ್ದ ಅಂದ, ಅರ್ಜುನನ ಆ ಪ್ರಶ್ನೆಗೆ ಭಗವಂತ ಇಲ್ಲಿ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಜೀವಿಯ ಅಂತಿಮ ಗುರಿ ಅದೇ. ಈ ಜ್ಞಾನ ಅನ್ನುವಂಥದ್ದು ಸಹಿತ ಪರಿಪೂರ್ಣ ಜ್ಞಾನ ಯಾರು? ಪರಿಪೂರ್ಣ ಜ್ಞಾನ
ಕೊನೆಯಾಗುವುದು ಭಗವಂತನಲ್ಲಿಯೇ. ಪ್ರತಿಯೊಂದು ಅವನೇ ಪರಿಪೂರ್ಣ. ಅದರಿಂದ ಈ ಜ್ಞಾನ ನಾವು ಏನೇ ಪಡೆದರೂ ಅದು ಕೊನೆಯಾಗೋದು ಭಗವಂತನಲ್ಲಿಯೇ. ಅದರಿಂದ ಇಲ್ಲಿ ಅವನು ಕೇಳ್ತಾ ಇದ್ದಾನೆ, ಏನು 2 ರೀತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಜನರು ಪ್ರಯತ್ನ ಮಾಡ್ತಾರೆ. ಒಂದು ತತ್ವಜ್ಞಾನದ ಊಹೆಯ ಮೂಲಕ, ಅಂದ್ರೆ ತತ್ವಜ್ಞಾನ. ಈಗ ಕೆಲವರು ಹೇಳಿದ್ದನ್ನ ಕೇಳ್ಕೊಂಡು ಅಥವಾ ವೇದಗಳಲ್ಲಿ ಹೇಳಿದ್ದನ್ನ ಕೇಳ್ಕೊಂಡು ಆ ರೀತಿಯಾಗಿ ಅದರ ಭಾವಿಸ್ಕೊಂಡು ಈ ರೀತಿ ಮಾಡ್ಲಿಕ್ಕೆ, ಅಥವಾ ಕೆಲವರು ಏನ್ ಮಾಡ್ತಾರೆ, ಭಕ್ತಿ, ಏನು ಭಗವಂತ ಭಕ್ತಿ ಮಾಡ್ಲಿಕ್ಕೆ ಹೇಳಿದಾನೋ ಆ ರೀತಿಯಾಗಿ ಭಕ್ತಿ ಮಾಡಿಕೊಂಡು ಭಗವಂತನ ಸಾಕ್ಷಾತ್ಕಾರಕ್ಕೆ. ಯಾಕೆಂದ್ರೆ ನಾವು ಭಕ್ತಿಯನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಖಂಡಿತವಾಗಿ ನಮ್ಮ ನಿಜವಾದ ಉದ್ದೇಶ ಏನು ಅಂದ್ರೆ ಭಗವತ್ ಸಾಕ್ಷಾತ್ಕಾರ. ಯಾಕೆಂದ್ರೆ ನಾವೆಲ್ಲ ಎಲ್ಲಿಂದ ಬಂದಿದ್ದೇವೋ ಅಲ್ಲಿಗೆ ಹೋಗ್ಲಿಕ್ಕೆ, ನಮ್ಮ ಮೂಲ ಸ್ಥಾನ, ಉಗಮ ಸ್ಥಾನ ಯಾವುದು ಅಂತ ನಾವು ತಿಳ್ಕೊಂಡಿರ್ಬೇಕು. ಅದನ್ನ ಸಾಧಿಸಲಿಕ್ಕೆ ಅವರು ಯತ್ನಿಸ್ತಾರೆ. ಆದ್ರೆ ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ, ಮುಂದೆ ಹೇಳ್ತಾನೆ, 1 ಸೆಕೆಂಡ್, ಹರೇ ಕೃಷ್ಣ. ಒಂದೇ 1 ಸೆಕೆಂಡ್. ಇಲ್ಲಿ ಆ ರೀತಿಯಾಗಿ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಹರೇ ಕೃಷ್ಣ. ಸೊ ಅರ್ಜುನನನ್ನ ಇಲ್ಲಿ ಅವನು ಪಾಪರಹಿತನ ಅಂತ ಕರೀತಾ ಇದ್ದಾನೆ. ಅಂದ್ರೆ ಅವನಿಗೆ ಪಾಪ ಅಂಟುಕೊಳ್ತಾ ಇಲ್ಲ. ಅವನು ಇದರಲ್ಲಿ ಇದ್ದಾನೆ, ಅವನು ಸತ್ವಗುಣದಲ್ಲಿ ಇದ್ದಾನೆ. ಅದರಿಂದ ಅವನು ಇಲ್ಲಿ ಕೇಳ್ತಾ ಇರುವಂತಹದ್ದು ಏನು ಅನ್ನುವಂಥದ್ದು. ಸೊ ಅದರಿಂದ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಧರ್ಮವಿಲ್ಲದ ತತ್ವಜ್ಞಾನ ಮಾನಸಿಕ ಊಹೆಯಷ್ಟೇ ಆಗುತ್ತದೆ ಅಂತ. ಧರ್ಮ ಬೇಕಾಗತ್ತೆ. ತತ್ವಜ್ಞಾನವಿಲ್ಲದ ಧರ್ಮ ಒಂದು ರೀತಿಯಾದಂಥ ಭಾವ ಅಷ್ಟೇ ಅಂತ ಹೇಳ್ತಾರೆ. ಅದು ಒಂದೊಂದ್ಸಲ ಏನಾಗುತ್ತೆ, ತತ್ವಜ್ಞಾನವಿಲ್ಲದ ಧರ್ಮನೂ ಸಹಿತ ಧರ್ಮಾಂಧತೆ ಅಂತ ಕರೆಸ್ಕೊಳ್ಳುತ್ತೆ ಅನ್ನುವ ಮಾತನ್ನ ಅವ್ರು ಹೇಳ್ತಾರೆ. ಏಕೆಂದ್ರೆ ಸಂಪೂರ್ಣವಾದ ಸತ್ಯವನ್ನ ಪ್ರಾಮಾಣಿಕವಾಗಿ ಅರಿಸುವ ತತ್ವಜ್ಞಾನಿಗಳು ಕಡೆಗೆ ಎಲ್ಲಿ ಬರ್ತಾರೆ, ಅವರು ಭಗವಂತನ ಭಕ್ತಿಯನ್ನೇ ಮಾಡ್ತಾರೆ, ಅವರು ಕೃಷ್ಣ ಪ್ರಜ್ಞೆಗೆ ಬರ್ತಾರೆ. ಇದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಆದ್ರಿಂದ ಅವನು ಇಲ್ಲಿ ಅರ್ಜುನನ ಪ್ರಶ್ನೆಗೆ ಅವನು ಹೇಳ್ತಾ ಇರುವಂತದ್ರಿಂದ, ಮನುಷ್ಯನು ಕ್ರಮೇಣ ನಾವು ಭಗವಂತನ ಸ್ಮರಣೆಗೆ, ಅವನ ಜ್ಞಾನಕ್ಕೆ ಅಥವಾ ಅವನ ಪ್ರಜ್ಞೆಯಲ್ಲಿ ನಾವು ಬದುಕೋದನ್ನ ಕಲ್ತ್ಕೊಳ್ಬೇಕು. ಆ ರೀತಿಯಾಗಿ ನಾವು ಬದುಕೋದ್ರಿಂದ ಏನಾಗತ್ತೆ, ಕೃಷ್ಣ ಪ್ರಜ್ಞೆಯ ಮಾರ್ಗದ ಅದು ಉತ್ತಮವಾದಂತಹದ್ದು. ಯಾಕೆಂದ್ರೆ ತತ್ವಶಾಸ್ತ್ರದ ಪ್ರಕ್ರಿಯೆಯ ಮೂಲಕ ಇಂದ್ರಿಯಗಳನ್ನು ಪರಿಶುದ್ಧಿಗೊಳಿಸುವುದನ್ನು ಅದು ಅವಲಂಬಿಸಿಲ್ಲ. ಕೃಷ್ಣ ಪ್ರಜ್ಞೆಯೇ ಪರಿಶುದ್ಧಗೊಳಿಸುವ ಪ್ರಕ್ರಿಯೆ. ಭಕ್ತಿ ಸೇವೆಯ ನೇರ ವಿಧಾನದಿಂದಾಗಿ ಅದು ಏಕಕಾಲದಲ್ಲಿ ಸುಲಭವೂ ಭವ್ಯವೂ ಆಗಿದೆ ಅನ್ನುವ ಮಾತನ್ನು ಅವ್ರು ಹೇಳ್ತಾರೆ. ಅಂದ್ರೆ ಈ ಭಕ್ತಿ ಸೇವೆಯಿಂದ ನಾವು ನಮ್ಮ ಇಂದ್ರಿಯಗಳ ಪರಿಶುದ್ಧತೆಯನ್ನು ಸಹಿತ ಮಾಡ್ಕೊಳ್ಬಹುದು, ಅದು ಆಗತ್ತೆ. ಅದರಿಂದ ಅದು ನಮ್ಮನ್ನ ಪರಿಶುದ್ಧಗೊಳಿಸುತ್ತೆ. ಸೊ ಆ ರೀತಿಯಾಗಿ ಭಗವಂತ ಹೇಳ್ತಾ ಇದ್ದಾನೆ. ಆಮೇಲೆ ಹೇಳ್ತಾನೆ ನೆಕ್ಸ್ಟ್, ನ ಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ವಿದ್ಧಿಂ ಸಮಧಿಗಚ್ಚತಿ. ಶೋಭಾ ಕುಂಬಾರ್ ಮಾತಾಜಿ, ಹರೇ ಕೃಷ್ಣ. ಓದ್ತೀರಾ? ಇಲ್ಲ, ದೀಪಾ ಪಾಲ್ಗುಣಿ ಮಾತಾಜಿ, ಬೇಗ ಅನ್ಮ್ಯೂಟ್ ಮಾಡ್ಬೋದಿ, ಲೇಟ್ ಮಾಡ್ಬೇಡಿ. ಹರೇ ಕೃಷ್ಣ ಪ್ರಭುಜನ. ಹಾ. ಕಾರ್ಯ ಮಾಡದಿರುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ. ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಅಂದ್ರೆ ಇಲ್ಲಿ ಕಾರ್ಯ ಮಾಡೋದಂದ್ರೆ ಏನು? ಈಗ ಕೆಲವರು ತಿಳ್ಕೊಳ್ತಾರೆ, ಅಂದ್ರೆ ಏನಾದ್ರು ಅನ್ಮ್ಯೂಟ್ ಮಾಡಿದವರು ಮಾತಾಜಿ ನೋಡಿ ಯಾರು ಅಂತ. ಜ್ಯೋತಿ ಮಾತಾಜಿ, ವೇತ ಆರ್. ಓಕೆ, ಹರೇ ಕೃಷ್ಣ. ಸೊ ಕಾರ್ಯ ಮಾಡುವುದರಿಂದಲೇ ಪ್ರತಿಕ್ರಿಯೆ ಬಿಡುಗಡೆ ದೊರೆಯುವುದಿಲ್ಲ ಅಂದ್ರೆ ಏನು ಇಲ್ಲಿ? ಹಾಗಿದ್ರೆ ನಾವು ಕರ್ಮವನ್ನ ಮಾಡಬಹುದು. ಆ ಕರ್ಮ ಅಂದ್ರೆ ಯಾವುದೇ ನಿಷ್ಕಾಮ ಕರ್ಮ ಮಾಡ್ಬೋದು. ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ನಾವು ಕರ್ಮವನ್ನ ಮಾಡ್ಬೋದು. ಅದರಿಂದಲೇ ನಮಗೆ ಪೂರ್ತಿಯಾಗಿ ಬಿಡುಗಡೆ ಅಂದ್ರೆ ಏನು? ಭೌತಿಕ ಬಂಧನದಿಂದ ಬಿಡುಗಡೆ ಇಲ್ಲಿ ನಾವು ಹೇಳ್ತಾ ಇರುವಂತಹದ್ದು. ಆ ಭೌತಿಕ ಬಂಧನದ ಬಿಡುಗಡೆ ಆಗತ್ತ. ಅಥವಾ ಈಗ ಕೆಲವರು ಏನ್ ಮಾಡ್ತಾರೆ, ನನಗೆ ಯಾವುದು ಗೋಜಲು ಬೇಡ, ನಾನು ಹೋಗ್ತೇನೆ, ಎಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗ್ತೇನೆ, ಎಲ್ಲೋ ಹೋಗ್ತೇನೆ, ನಾನು ಒಬ್ಬನೇ ಇರ್ತೀನಿ,
ನಾನು ಏನು ಕೆಲಸ ಮಾಡೋದಿಲ್ಲ, ಬರೀ ಕೂತ್ಕೊಳ್ತೇನೆ, ಭಗವಂತನ ಧ್ಯಾನ ಮಾಡ್ತೇನೆ, ಆ ಥರ. ಆ ರೀತಿ ಮಾಡುವುದರಿಂದಲೂ ಭಗವಂತನ ಸಾಕ್ಷಾತ್ಕಾರ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ, ಪರಿಪೂರ್ಣತೆಯಿಂದಲೂ ಸಾಧ್ಯವಿಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಹೇಗೆ ಸಾಧ್ಯ ಅದು ಅನ್ನೋದನ್ನ ನಾವು ನೋಡ್ಕೋಬೇಕು. ಅಪಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಾತ್ ಅಂತ ಭಗವದ್ಗೀತೆಯಲ್ಲೇ ಹೇಳ್ತಾನೆ. ಮುಂದೆ ಭಗವಂತ ಗೊತ್ತಾಗತ್ತೆ. ಅದರಿಂದ ಭಕ್ತಿಯನ್ನ ಮಾಡೋದ್ರಿಂದ, ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನೂ ಮಾಡೋದ್ರಿಂದ ನಾವು ಮಹಾಭಯದಿಂದ ಅದು ನಮ್ಮನ್ನ ಕಾಪಾಡತ್ತೆ. ಅಂದ್ರೆ ನಿನ್ನಿನ ಅಧ್ಯಾಯದಲ್ಲಿ ಅವನು ಹೇಳಿದ್ದಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತ್ ಕಾರ್ಯತೆ ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಪ್ರಮಿಳಾ ಮಾತಾಜಿ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನೂ ಮಾಡದೆ ಇರಲು ಸಾಧ್ಯವಿಲ್ಲ. ಥ್ಯಾಂಕ್ ಯು. ಬಹಳ ಮುಖ್ಯ. ಯಾರು ಒಂದು ಕ್ಷಣವಾದರೂ ಏನನ್ನೂ ಮಾಡದೇ ಇರ್ಲಿಕ್ಕೆ ಸಾಧ್ಯವಿಲ್ಲ. ಜೀವಿಗೆ ಶರೀರ ಸಿಕ್ಕಿದ ಮೇಲೆ ಆ ಒಂದು ಕ್ಷಣವು ಆ ಜೀವಿ ಏನನ್ನು ಮಾಡದೇ ಇರ್ಲಿಕ್ಕೆ, ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಪ್ರಕೃತಿಗೆ ಬಂದ ಗುಣಗಳಿಗೆ ಅನುಗುಣವಾಗಿ, ಈ ಪ್ರಕೃತಿಯ ಗುಣಗಳಿಗೆ ಹೇಳ್ತಾನೆ. ಯಾಕೆಂದ್ರೆ ಈ ಭೌತಿಕ ಪ್ರಕೃತಿ ತನ್ನದೇ ಆದ ನಿಯಮಗಳ ಪ್ರಕಾರ ನಡೆಯುತ್ತೆ. ಅದು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗತ್ತೆ. ಯಾಕೆ ನಾವು ಕೆಲವೊಂದು ಟೈಮ್ ತಪ್ಪು ಮಾಡ್ತೇವೆ, ಯಾಕೆ ನಾವು ಕಷ್ಟದಲ್ಲಿ ಸಿಕ್ಕಿಕೊಳ್ತೇವೆ, ಅಥವಾ ಕೆಲವೊಂದು ಟೈಮ್ ಯಾಕೆ ನಾವು ಬೇರೆಯವರ ತಪ್ಪನ್ನು ಹುಡುಕ್ತೇವೆ, ಯಾಕೆ ನಮಗೆ ಬೇರೆಯವರಿಗೆ ಅಷ್ಟು ಶ್ರೀಮಂತಿಕೆ ಇದೆ, ನಮಗೆ ಯಾಕೆ ಅಷ್ಟು ಶ್ರೀಮಂತಿಕೆ ಇಲ್ಲ, ಯಾಕೆ ಅವರು ಬೇಗ ಸಕ್ಸಸ್ಫುಲ್ ಆಗಿದ್ದಾರೆ, ನಾವು ಸಕ್ಸಸ್ಫುಲ್ ಆಗಿಲ್ಲ. ಸೊ ಹಲವಾರು ರೀತಿಯ ಒಂಥರ ಗೊಂದಲಗಳು ನಮಗೆ ಇದೆ ಈ ಜೀವನದಲ್ಲಿ. ಅದಕ್ಕೆಲ್ಲದಕ್ಕೂ ಉತ್ತರ ಸಿಗ್ತಾ ಹೋಗುತ್ತೆ ಮುಂದೆ ಹೋಗ್ತಾ ಹೋದಾಗ. ಇದು ಒಂದನೇ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಅಂದ್ರೆ, ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಏನಂದ್ರೆ, ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ಕರ್ತವ್ಯವನ್ನ ಅಂದ್ರೆ ಕೆಲಸವನ್ನ ಮಾಡ್ತಾ ಇರಲೇಬೇಕಾಗತ್ತೆ. ಅವನು ಹೇಗೆ ಕೆಲಸ ಮಾಡ್ತಾನೆ? ಪ್ರಕೃತಿಗೆ ಬಂದ ಗುಣಗಳಿಗೆ ಅನುಸಾರ, ಪ್ರಕೃತಿಯಿಂದ ಬಂದಿರುವಂತಹ ಗುಣಗಳು. ಈ ಪ್ರಕೃತಿಯಿಂದ ಬಂದಿರುವಂತಹ ಗುಣಗಳಲ್ಲಿ 3 ಗುಣಗಳು, ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಈ 3 ಗುಣಗಳ ಅನುಗುಣವಾಗಿ ಆ ಜೀವಿ ತನ್ನ ಕರ್ತವ್ಯವನ್ನ ಮಾಡ್ತಾ ಇರ್ತಾನೆ, ತನ್ನ ಕೆಲಸವನ್ನ ಮಾಡ್ತಾ ಇರ್ತಾನೆ, ಕರ್ಮವನ್ನ ಮಾಡ್ತಾ ಇರ್ತಾನೆ. ಅವನಿಗೆ ಒಂದು ಕ್ಷಣವೂ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾರೆ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇ, ಶ್ರೀಮದ್ ಭಾಗವತಮಲ್ಲಿ ಹೇಳಲಾಗಿದೆ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜೆ ಹರೇ ಭಜಂತ ಪಕ್ವೋಥ ಪತೇ ತಥೋ ಯದಿ ಯತ್ರಕ್ವ ವಾ ಭದ್ರ ಮಭೂದ ಮುಷ್ಯಕೇಂ ಕೋವಾರ್ಥ ಆಪ್ತೋ ಭಜತಾಂ ಸ್ವಧರ್ಮತಃ. ಇಲ್ಲಿ ಏನ್ ಹೇಳ್ತಾ ಅಂದ್ರೆ, ಯಾರು ಭಗವಂತನ ಪ್ರಜ್ಞೆಯಲ್ಲಿ ಇರ್ತಾರೆ, ಕೃಷ್ಣನ ಪ್ರಜ್ಞೆಯಲ್ಲಿ ಇರ್ತಾರೆ, ಅವರು ಶಾಸ್ತ್ರಗಳು ವಿಧಿಸಿದ ಕರ್ತವ್ಯವನ್ನ ಮಾಡದೇ ಇರಬಹುದು. ಕೆಲವೊಂದು ಟೈಮ್ ಶಾಸ್ತ್ರಗಳಲ್ಲಿ ಹೇಳಿದ ಕೆಲಸವನ್ನ ಮಾಡದೇ ಇರಬಹುದು. ಅದನ್ನು ಯಾರು ಪರಿಪೂರ್ಣವಾಗಿ ಭಕ್ತಿಯನ್ನ ಮಾಡ್ತಾರೆ, ಅವರು ಭಕ್ತಿ ಸೇವೆಯನ್ನ ಸಮರ್ಪಕವಾಗಿ ಕರೆಕ್ಟಾಗಿ ಮಾಡದೇನೂ ಹೋಗಬಹುದು. ತಾನಿರಬೇಕಾದ ಮಟ್ಟದಿಂದ ಅವರು ಕೆಳಕ್ಕೆ ಬೀಳಲೂಬಹುದು. ಆದರೂ ಅವನಿಗೆ ನಷ್ಟವಾಗಲಿ ಕೇಡಾಗಲಿ ಇಲ್ಲ. ಇದು ಭಾಗವತಮಲ್ಲಿ ಹೇಳಿರುವಂತಹದ್ದು. ಅಂದ್ರೆ ಆತ್ಮ ಕೃಷ್ಣ ಪ್ರಜ್ಞೆಯನ್ನ ತನ್ನ ಸಹಜ ಕ್ರಿಯೆಯಲ್ಲಿ ತೊಡಗಿದೆ. ಅಂದ್ರೆ ಈ ಭಗವಂತನ ಪ್ರಜ್ಞೆಯಲ್ಲಿ ಯಾವಾಗಲೂ ಆತ್ಮ ತನ್ನ ಸಹಜ ಕ್ರಿಯೆ. ಯಾಕೆಂದ್ರೆ ಆತ್ಮದ ಗುಣಲಕ್ಷಣಗಳನ್ನ ಸಚ್ಚಿದಾನಂದ ವಿಗ್ರಹ ಅಂತ ಕರೆಯಲಾಗಿದೆ. ಭಗವಂತನ ಗುಣಲಕ್ಷಣಗಳು ಸಹಿತ ಸಚ್ಚಿದಾನಂದ, ಆತ್ಮದ ಗುಣಲಕ್ಷಣಗಳು ಸಹಿತ ಸಚ್ಚಿದಾನಂದ. ಅದು ತನ್ನ ಮೂಲ ಗುಣದಲ್ಲಿ ಇದ್ದಾಗ ಮಾತ್ರ. ಆದ್ರೆ ಆತ್ಮ ಭ್ರೂಣದಲ್ಲಿ ಮಗು ಹೇಗೆ ಇದು ಆ ಭ್ರೂಣ ಇದರಲ್ಲಿ ಸುತ್ತಕೊಟ್ರೆ ಹೇಗೆ ಇದಾಗಿರುತ್ತೆ ಆತ್ಮ, ಅದೇ ರೀತಿಯಾಗಿ ಈ ಇಂದ್ರಿಯ ಮತ್ತು ಮನಸ್ಸಿನ ಇದರಲ್ಲಿ ತನ್ನನ್ನು ಅದು ಬಂಧಿಸಲ್ಪಟ್ಟಿದೆ. ಅದರಿಂದ ಆತ್ಮದ ಸ್ವಾತಂತ್ರ್ಯ ಹೋಗಿದೆ ಅಲ್ಲಿ. ಅದು ನಿಮಗೆ ಮುಂದೆ ಅರ್ಥ ಆಗ್ತಾ ಹೋಗುತ್ತೆ. ಅದರಿಂದ ಯಾರು ಕೃಷ್ಣನ ಪ್ರಜ್ಞೆಯಲ್ಲಿ ಇರ್ತಾರೆ, ಅವರು ಹೀಗೆ ಭಕ್ತಿಯನ್ನು ಮಾಡೋದ್ರಿಂದ ಅವರಿಗೆ ನಷ್ಟವಾಗಲಿ ಕೇಡಾಗಲಿ ಇಲ್ಲ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇಲ್ಲದೇ ಇದ್ರೆ ಏನಾಗತ್ತೆ? ಹಾಗಿದ್ರೆ ಪರಿಶುದ್ಧವಾಗುವ ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯ ಹಂತದಲ್ಲಿ ನಮಗೆ ಅಂದ್ರೆ ಈ ಪರಿಶುದ್ಧವಾಗುವ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿದ್ದರೆ ಏನು ಪ್ರಯೋಜನ? ಅಂದ್ರೆ ಎಲ್ಲವನ್ನ ತಿಳ್ಕೊಂಡೂ, ಈಗ ಸಪೋಸಿಂಗ್ ಕೆಲವರು ವೇದಗಳನ್ನು ಅಧ್ಯಯನ ಮಾಡ್ತಾರೆ ಅಥವಾ ಎಲ್ಲ ತತ್ವಶಾಸ್ತ್ರಗಳನ್ನ ತಿಳ್ಕೊಂಡಿರ್ತಾರೆ, ಆದರೆ ಅವರು ಭಗವಂತನ ಕುರಿತಾದ
ಪ್ರಜ್ಞೆಯಲ್ಲಿ ಇಲ್ಲ ಅಂದ್ರೆ, ಅವರ ಪ್ರಜ್ಞೆ ಆ ಕೃಷ್ಣನಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಏನು ಪ್ರಯೋಜನ ಆಗತ್ತೆ? ಆದ್ದರಿಂದ ನಾವು ಹೇಗೆ ನಮ್ಮನ್ನ ಶುದ್ಧೀಕರಿಸಿಕೊಳ್ಳಬೇಕು, ಪರಿಶುದ್ಧವಾಗುವ ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯ ಹಂತವನ್ನ ಮುಟ್ಟಲಿಕ್ಕೆ ಅಗತ್ಯವಾಗಿರತ್ತೆ. ಅಂದ್ರೆ ನಮ್ಮ ಬುದ್ಧಿ ಅನ್ನುವಂತಹದ್ದು ಬುದ್ಧಿ ಭಗವಂತನಲ್ಲಿ ಇರಬೇಕಾದಂತಹದ್ದು. ಯಾವುದೇ ಪರಿಶುದ್ಧತೆಯ ಪ್ರಕ್ರಿಯೆ ಅಥವಾ ಸನ್ಯಾಸ ಅಂತಿಮ ಗುರಿಯಾದ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಲು ನೆರವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಹೋದರೆ ಉಳಿದದ್ದೆಲ್ಲ ವಿಫಲ ಎಂದೇ ಭಾವಿಸಬೇಕು. ಅದನ್ನ ಈ ಶ್ರೀಮದ್ ಭಾಗವತದ 1ನೇ ಸ್ಕಂದದ 5ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಆದ್ರಿಂದ ಪ್ರತಿ ಕ್ಷಣವೂ ಒಂದಲ್ಲ ಒಂದು ಕೆಲಸದಲ್ಲಿ ನಾವು ಜೀವಿ ನಿರತನಾಗಿರ್ತಾನೆ. ಅವನು ಕೆಲಸ ಮಾಡದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರಾನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸ ಉಚ್ಯತೆ. ಹರೇ ಕೃಷ್ಣ. ಯಾರು ಓದ್ತೀರಾ? ಶ್ವೇತಾ ಮಾತಾಜಿ ಓದ್ತೀರಾ? ಬೇಗ ಓದಿ. ಶೈಲಾ ಮಾತಾಜಿ ಅನ್ಮ್ಯೂಟ್ ಮಾಡಿ ಓದಿ. ಇಂಚರಾ ಮಾತಾಜಿ ಓದಿ. ಹಲೋ ಸರ್. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಇವರನ್ನು ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ ಸೋಗಲಾಡಿಗಳು ಅಂತ ಅರ್ಥ. ಸೋಗಲಾಡಿ ಸನ್ಯಾಸಿಗಳು ಅಂತ ಕೆಲವರು ಹೇಳ್ತಾರೆ. ಕೆಲವರು ಏನ್ ಹೇಳ್ತಾರೆ, ತಾನು ಈಗ ಸನ್ಯಾಸಿ ಆಗಿದ್ದೇನೆ, ತಾನೇನು ಕೆಲಸ ಮಾಡೋದಿಲ್ಲ, ಅವರಿಗೆಲ್ಲ ಕೂತಲ್ಲೇ ಆಗ್ಬೇಕು. ಆದ್ರೆ ಅವರು ಇಂದ್ರಿಯ ತೃಪ್ತಿಯ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ಮನಸ್ಸು ನೆಟ್ಟ ಮನುಷ್ಯನನ್ನು ಅಂದ್ರೆ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನ ವಿಮೂಢಾತ್ಮ ಮಿಥ್ಯಾಚಾರಿ ಅಂತ ಅವನನ್ನ ಕರೀತಾರೆ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ಏನಾಗತ್ತೆ ಅಂದ್ರೆ ಇಲ್ಲಿ ಮಾಯೆ ಅವರನ್ನ ಬಂಧಿಸತ್ತೆ. ಈಗ ಭಗವಂತನ ಶಕ್ತಿಗಳಲ್ಲಿ ಒಂದು ಈ ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ ಮತ್ತು ತಟಸ್ಥ ಶಕ್ತಿ ಇದೆ. ನಾವೆಲ್ಲ ಜೀವಿಗಳು ಅವನ ತಟಸ್ಥ ಶಕ್ತಿಗಳು. ಆದ್ರೆ ಅವನ ಅಂತರಂಗ ಶಕ್ತಿ ಇದು ಯೋಗಮಾಯೆ. ಅದರಿಂದ ಯಾರು ಭಕ್ತರಾಗಿರ್ತಾರೆ ಅವರು ಯೋಗಮಾಯೆಯ ಆವರಣದಲ್ಲಿ ಇರ್ತಾರೆ. ಆದ್ರೆ ಇಂದ್ರಿಯ ತೃಪ್ತಿಯನ್ನ ಮಾಡುವಂತವರು ಮಹಾಮಾಯೆಯ ಆವರಣದಲ್ಲಿ ಇರ್ತಾರೆ. ಅದರಿಂದ ಮಾಯೆ ಅವರನ್ನ ಕಂಟ್ರೋಲ್ ಮಾಡತ್ತೆ. ಸೊ ಅದರಿಂದ ಅವರನ್ನ ಕೆಲವರು ಈ ತರ ಮಾಡ್ತಾರೆ. ಇಟ್ಸ್ ಓಕೆ. ಯಾಕೆಂದ್ರೆ ಭೌತಿಕ ಪ್ರಪಂಚದಲ್ಲಿ ನಾವೀಗ ಏನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೇವೆ, ನಮ್ಮನ್ನ ನಾವು ಹೇಗೆ ಪರಿಶುದ್ಧ ಮಾಡ್ಕೊಳ್ಳೋದು ಅನ್ನುವಂಥದ್ದು. ಅದರಿಂದ ಕೆಲವರು ಈ ತರ ಇದ್ರೆ ತೊಂದರೆ ಇಲ್ಲ. ಯಾಕೆಂದ್ರೆ ಪ್ರಕೃತಿಯ ಗುಣಗಳೇ ಆಗಿದೆ. ಆದ್ರೆ ಅವರಿಗೆ ಪ್ರಕೃತಿಯ ಗುಣಗಳಿಂದ ಹೊರಗೆ ಬರೋದು ಹೇಗೆ ಅಂತ ಗೊತ್ತಿಲ್ಲ. ಅದರಿಂದ ಈ ತರದ ಮನುಷ್ಯರನ್ನ, ಆದ್ರೆ ನಮಗೆ ಜ್ಞಾನ ಇರ್ಬೇಕಷ್ಟೇ. ಈಗ ನಾವು ತಿಳ್ಕೊಳ್ತಾ ಇದ್ದೀವಿ ಏನಾದ್ರು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟು, ಈ ಕರ್ಮೇಂದ್ರಿಯಗಳು ಕೈಕಾಲು ಏನಿದೆ ಕೆಲಸ ಮಾಡ್ಬೇಕಾಗದಂತ ಅದನ್ನೆಲ್ಲ ಮಾಡದೇನೆ ಬರೀ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸನ್ನ ನೆಟ್ಟು ಅಂತಹ ಮನುಷ್ಯನನ್ನು ವಿಮೂಢಾತ್ಮ ಮಿಥ್ಯಾಚಾರಿ ಅಂತ ಕರೀತಾರೆ. ಸೊ ಇಲ್ಲಿ ಈ ಕರ್ಮ ಮಾಡ್ಲಿಕ್ಕೆ ಒಂದು ಕತೆ ಇದೆ. ಭರತ ಮಹಾರಾಜ, ಭರತ ಚಕ್ರವರ್ತಿ ಇಡೀ ಭರತ ಭೂಮಂಡಲವನ್ನ ಆಳಿದಂತಹ ರಾಜ. ಈ ಭರತ ಮಹಾರಾಜ ಏನ್ ಮಾಡ್ತಾನೆ, ಒಂದ್ಸಲ ಅವನು ಅಂದ್ರೆ ಹೀಗೆ ಎಲ್ಲವನ್ನು ಚೆನ್ನಾಗಿ ಅರಿತುಕೊಂಡು ಈ ಭಕ್ತಿಯ ಹಂತಗಳಿದೆ. ಭಕ್ತಿಯ ಹಂತಗಳಲ್ಲಿ ಶ್ರದ್ಧಾ, ಅನರ್ಥ ನಿವೃತ್ತಿ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಭಾವ, ಪ್ರೇಮ, ಹೀಗೆ ಹಂತಗಳಿದೆ, ಭಕ್ತಿಯ ಹಂತಗಳು. ಆ ಭಕ್ತಿಯ ಹಂತಗಳಲ್ಲಿ ಅವನು ಭಾವದ ಹಂತಕ್ಕೆ ಹೋದವನು ರಾಜ್ಯವನ್ನ ಬಿಟ್ಬಿಟ್ಟು ಏನ್ ಮಾಡ್ತಾನೆ, ಇಲ್ಲ ನಾನು ಸಾಕಿನ್ನ, ನನಗೆ ನಿವೃತ್ತಿ, ನಾನು ಹೋಗ್ಬೇಕು ಕಾಡಿಗೆ, ಅಲ್ಲಿ ಹೋಗಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತ ಹೋಗ್ತಾನೆ. ಆದ್ರೆ ಏನಾಗತ್ತೆ, ಅವನು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕರ್ಮಗಳನ್ನ, ತನ್ನ ನಿಗದಿತ ಕರ್ತವ್ಯಗಳನ್ನ ಅವನು ರಾಜನಾಗಿ ಏನು ಮಾಡ್ಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಅವನು ಕಾಡಿಗೆ ಹೋಗ್ತಾನೆ. ಆದ್ರೆ ಕಾಡಿಗೆ ಹೋದ್ಮೇಲೆ ಏನ್ ಮಾಡತ್ತೆ, ಅಲ್ಲಿ ಅವನು ಒಂದು ಕುಟೀರ ಕಟ್ಕೊಂಡು ಹೀಗೆ ಭಗವಂತನಿಗೆ ಸುಪ್ರೀತಿಗೊಳಿಸ್ಲಿಕ್ಕೆ, ಅವನ ಸುಪ್ರೀತಿಗಾಗಿ ಕೆಲಸವನ್ನು ಮಾಡ್ತಾ ಇರ್ಬೇಕಾದ್ರೆ ಒಂದೇನಾಗುತ್ತೆ, ಒಂದು ತಾಯಿ ಜಿಂಕೆ
ಒಂದು ಮರಿಯನ್ನ ಹಾಕಿ, ಜಿಂಕೆ ಮರಿಯನ್ನ ಹಾಕಿ ತಾನು ಪ್ರಾಣ ತ್ಯಾಗ ಮಾಡತ್ತೆ. ಆಗ ಆ ಚಿಕ್ಕ ಮರಿ ಜಿಂಕೆಗೆ ಯಾರು ನೋಡ್ಕೊಳ್ಳೋರು ಹೇಳ್ಕೊಳ್ಳೋರಿಲ್ಲ ಅಂತ ಇವನಿಗೆ ಏನಾಗುತ್ತೆ, ಆ ಮರಿಯ ಮೇಲೆ ಅಂದ್ರೆ ಅವನು ತನ್ನ ಬಾಂಧವ್ಯವನ್ನ ಬೆಳೆಸ್ಕೊಳ್ತಾನೆ. ಅದನ್ನ ನೋಡ್ಕೊಳ್ಳೋದು, ಅದಕ್ಕೆ ಲಾಲನೆ ಪಾಲನೆ ಮಾಡೋದು ಶುರು ಮಾಡ್ಕೊಳ್ತಾನೆ. ಸೊ ಆದ್ರಿಂದ ಅವನ ಮೂಲ ಉದ್ದೇಶ ಏನಾಗಿತ್ತು, ಎಲ್ಲವನ್ನ ಬಿಟ್ಟು ಬಂದು ಭಗವಂತನ ಸಾಕ್ಷಾತ್ಕಾರ. ಆದ್ರಿಂದ ಆ ಭಗವಂತನ ಸಾಕ್ಷಾತ್ಕಾರ ಈಗೇನಾಗತ್ತೆ, ಆ ಜಿಂಕೆ ಮರಿಯ ಸಂಬಂಧದಲ್ಲಿ ಅವನು ಬಂದಿರೋದ್ರಿಂದ ಅವನಿಗೇನಾಗತ್ತೆ, ಆ ಸಾಕ್ಷಾತ್ಕಾರ ಆ ಜನ್ಮದಲ್ಲಿ ಆಗುವುದೇ ಇಲ್ಲ. ಅವನು ಆಮೇಲೆ ಮತ್ತೆ ಜಿಂಕೆ ಮರಿಯಾಗಿಯೇ ಹುಟ್ಟುತ್ತಾನೆ. ಸೊ ಆದ್ರಿಂದ ಇಲ್ಲಿ ಭಗವಂತ ಹೇಳಿದಾಗೆ ಕರ್ಮವನ್ನ ಮಾಡಿಕೊಂಡು ನಮಗೆ ಸಾಕ್ಷಾತ್ಕಾರ ಆಗತ್ತೆ ಅನ್ನುವಂಥದ್ದಿಲ್ಲ, ಅಥವಾ ಕರ್ಮವನ್ನ ತ್ಯಜಿಸಿಯೂ ನಮಗೆ ಸಾಕ್ಷಾತ್ಕಾರ ಆಗತ್ತೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ. ಆದ್ರೆ ಮುಂದೆ ಹೋಗಿ ಹೇಳ್ತಾನೆ ಅವನು, ನಿಯತಂಕರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯ ಕರ್ಮಣಃ ಶರೀರ ಯತ್ರ ಪಿಚತೆ ನ ಪ್ರಸಿದ್ಧೇದ ಕರ್ಮಣಃ. ಹರೇ ಕೃಷ್ಣ. ಚೈತನ್ಯ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಇಲ್ಲಿ ನಿಯತ ಕರ್ಮವನ್ನ ಮಾಡು ಅಂತ ಹೇಳ್ತಾ ಇದ್ದಾನೆ. ಇಲ್ಲ ಅಂದ್ರೆ ಆ ಕರ್ಮವನ್ನ ಮಾಡದೆ ದೇಹವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನಮಗೆ ದೇಹ ಬೇಕಂದ್ರೆ ಜೀವಿ ಕರ್ಮದಲ್ಲಿ ಇರಲೇಬೇಕಾಗತ್ತೆ. ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ನಿಗದಿತ ಕರ್ತವ್ಯವನ್ನ ನಿಯಮಿತ ಕರ್ತವ್ಯ ಮಾಡು ಅಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಮುಂದೆ ಭಗವದ್ಗೀತೆಯನ್ನ ನಾವು ಕಲ್ತ್ಕೊಳ್ತಾ ಹೋದಾಗ ಈ ನಿಯಮಿತ ಕರ್ಮ ಯಾವುದು, ನಿಗದಿತ ಕರ್ತವ್ಯ ಯಾವುದು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅದರಿಂದ ಈಗ ಅವನು ಹೇಳ್ತಾ ಇರುವಂತ ನೀನು ನಿನ್ನ ಕರ್ತವ್ಯವನ್ನ ಮಾಡು, ಏಕೆಂದ್ರೆ ಹಾಗೆ ಮಾಡುವುದು ಏನನ್ನು ಮಾಡದಿರುವುದಕ್ಕಿಂತ ಉತ್ತಮವಾದದ್ದು. ಕರ್ಮ ಮಾಡಲೇಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅವನು. ಅದರಿಂದ ನಾವೆಲ್ಲರೂ ಹಾಗೆ ಕರ್ಮವನ್ನ ಮಾಡಲೇಬೇಕಾಗತ್ತೆ, ನಮ್ಮ ಕರ್ತವ್ಯವನ್ನ ಮಾಡಲೇಬೇಕಾಗತ್ತೆ. ಆದ್ರೆ ಹೇಗೆ ಮಾಡಬೇಕು? ಸೊ ಮೊದಲನೇದಾಗಿ ಈಗ ನಮ್ಮ ಶುದ್ಧತೆಯ ಬಗ್ಗೆ, ನಾವು ಮಾಡುವಂತಹ ಕರ್ಮ ಹೇಗೆ, ನಮ್ಮ ಅಸ್ತಿತ್ವದ ಶುದ್ಧಿ ಹೇಗಾಗತ್ತೆ? ಮೊದಲನೇದಾಗಿ ನಾವು ತಿನ್ನುವಂತಹ ಆಹಾರದ ಮೇಲೆ. ಇದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ಆಹಾರ ಶುದ್ಧೋ ಸತ್ವಶುದ್ಧಿ, ಸತ್ವಶುದ್ಧೋ ಸ್ಮೃತಿ ಧ್ರುವ, ಸ್ಮೃತಿ ಲಂಬೆ ಸರ್ವಗ್ರಂಥಿನ ವಿಪ್ರಮೋಕ್ಷ. ಸೊ ಇದು ನಮ್ಮ ದೇಹದ ಶುದ್ಧತೆಗೆ ನಾವು ತಿನ್ನುವಂತ ಆಹಾರ ಸಹಾಯ ಮಾಡುತ್ತೆ. ಹರೇ ಕೃಷ್ಣ. ದೀಪ ಫಲ್ಗುನಿ. ಆಹಾರದ ಶುದ್ಧತೆಯಿಂದ ಮನಸ್ಸಿನ ಶುದ್ಧತೆ ಬರುತ್ತದೆ. ಮನಸ್ಸಿನ ಪರಿಶುದ್ಧತೆಯಿಂದ ದೇವರ ನಿರಂತರ ಸ್ಮರಣೆ ಬರುತ್ತದೆ, ಮತ್ತು ದೇವರ ನಿರಂತರ ಸ್ಮರಣೆಯಿಂದ ಒಬ್ಬನು ಎಲ್ಲಾ ಬಂಧನಗಳಿಂದ ಮುಕ್ತನಾಗುತ್ತಾನೆ, ಒಬ್ಬನು ವಿಮೋಚನೆ ಹೊಂದುತ್ತಾನೆ. ಇದು ಕ್ರಮೇಣವಾಗಿ ಮೊದಲನೇದಾಗಿ ನಾವು ತಿನ್ನುವಂತ ಆಹಾರ ಹೇಗೆ ಅಂದ್ರೆ ನಮಗೆ ನಮ್ಮ ಇರುವಿಕೆ, ನಮ್ಮ ಅಸ್ತಿತ್ವದ ಶುದ್ಧಿಗೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ನೋಡ್ಬೋದು. ನಾವು ತಿನ್ನುವಂತ ಆಹಾರ ಶುದ್ಧವಾಗಿದ್ರೆ ಮನಸ್ಸು ಶುದ್ಧವಾಗತ್ತೆ. ಮನಸ್ಸು ಶುದ್ಧವಾಗಿದ್ರೆ ನಾವು ಭಗವಂತನನ್ನ ನಿರಂತರವಾಗಿ ಸ್ಮರಿಸಿಕೊಳ್ಳಬಹುದು. ನಾವು ಭಗವಂತನ ನಿರಂತರವಾಗಿ ಸ್ಮರಿಸಿಕೊಂಡಾಗ ಅವನು ಎಲ್ಲಾ ಬಂಧನಗಳಿಂದ ಮುಕ್ತನಾಗ್ತಾನೆ. ಯಾಕೆಂದ್ರೆ ಭಕ್ತಿ ಯೋಗದಲ್ಲಿ 9ನೇ ಅಧ್ಯಾಯಕ್ಕೆ ನಾವು ಹೋದಾಗ ನಿಮಗೆ ಅರ್ಥ ಆಗತ್ತೆ ಹೇಗೆ ನಾವು ಈ ಭಗವಂತನ ನಿರಂತರ ಸ್ಮರಣೆಯಿಂದ ಹೇಗೆ ನಾವು ಭೌತಿಕ ಪ್ರಪಂಚದಿಂದ ಮುಕ್ತಿಗೊಳ್ಳುತ್ತೇವೆ ಅನ್ನುವಂತಹದ್ದು. ಒಬ್ಬನು ಆವಾಗ ವಿಮೋಚನೆ ಅಂದ್ರೆ ಏನು? ಈಗ ನೀವು ತಿಳ್ತೀರಾ, ಸ್ವಾತಂತ್ರ್ಯ ಈಗ ಓಕೆ, ಯಾರಿಗೆಲ್ಲ ಸ್ವಾತಂತ್ರ್ಯ ಇದೆ? ಈಗ ಎಲ್ಲರೂ ನಿಮ್ಗೆ ಎಲ್ಲೆಲ್ಲಿದ್ದೀರೋ, ಯಾವ್ಯಾವ ಪೊಸಿಷನ್ ಅಲ್ಲಿ ಇದ್ದೀರೋ ಜೀವನದಲ್ಲಿ ನೀವು ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೀರಾ? ಇಲ್ಲ. ಹರೇ ಕೃಷ್ಣ. ಇಲ್ಲ ಗುರೂಜಿ. ಓಕೆ, ಯಾರಾದ್ರೂ ಸ್ವಾತಂತ್ರ್ಯ ಅನುಭವಿಸ್ತಾ ಇದ್ದೀರಾ? ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 1947 ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ನೀವು ಅನುಭವಿಸ್ತಾ ಇಲ್ವಾ? ಆದ್ರೂನು ಇಲ್ಲ ಅನುಭವಿಸ್ತಾ ಇದ್ದೀವಿ ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಆನೆಸ್ಟ್ ಆಗಿ ಹೇಳ್ತಾ ಹರೇ ಕೃಷ್ಣ. ಸಾರಿ, ಮತ್ತೆ ಯಾರೋ ಹೇಳ್ತಾ ಇದ್ದೀರಾ ಏನ? ಆಲ್ ಆರ್ ಡಿಪೆಂಡೆಂಟ್. ನಾವು ಬಂಧನದಲ್ಲಿಯೇ ಇರುವಂತಹದ್ದು. ಮನೆಯಲ್ಲಿ ಬಂಧನ, ಆಫೀಸ್ನಲ್ಲಿ ಬಂಧನ, ಹೊರಗಡೆ ರೋಡಲ್ಲಿ ಬಂಧನ, ಎಲ್ಲ ಕಡೆ ಬಂಧನನೇ. ಎಲ್ಲಿದೆ ಸ್ವಾತಂತ್ರ್ಯ? ನಿಜವಾದ ಸ್ವಾತಂತ್ರ್ಯ ಎಲ್ಲಿದೆ? ನಾವು ತಿಳ್ಕೊಳ್ತೇವೆ. ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ರೂಲ್ ಫಾಲೋ ಮಾಡಬೇಕು.
ಮನೇಲಿ ಇರ್ಬೇಕಾದ್ರೂ ನಾವು ಎಲ್ಲರಿಗೂ ಸರಿಯಾಗಿ ನಡ್ಕೊಳ್ಬೇಕು. ಆಫೀಸ್ಗೆ ಹೋದ್ರೆ ಆಫೀಸಿನ ರೂಲ್ ಫಾಲೋ ಮಾಡಬೇಕು. ಸೊ ಇನ್ ಬಿಟ್ವೀನ್ ಎಲ್ಲಿ ಹೋಗ್ಬೇಕು ನಾವು? ಎಲ್ಲಿದೆ ನಮಗೆ ನಿಜವಾದ ಸ್ವಾತಂತ್ರ್ಯ ಅಲ್ವಾ? ಸೊ ಸೊ ಪ್ರತಿಯೊಂದು ಕಡೆಗೂ ನಾವು ಒಂಥರ ಬಂಧನ. ಅದೇ ರೀತಿಯಾಗಿ ಈ ಭೌತಿಕ ಪ್ರಪಂಚ ಅನ್ನುವಂಥದ್ದೇ ಒಂದು ಬಂಧನ. ಈ ಭೌತಿಕ ಆದ್ರಿಂದ ನಾವು ವಿಮೋಚನೆಯನ್ನ, ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಯಾಕೆ ಒಬ್ಬನು ವಿಮೋಚನೆಯನ್ನ ಹೊಂದುತ್ತಾನೆ, ವಿಮೋಚನೆ ಅಂದ್ರೆ ಏನು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬೇಕು. ನಮಗೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ಸಿಗತ್ತೆ, ಯಾವಾಗ ನಾವು ಈ ಐಹಿಕ ಬಂಧನದಿಂದ ಬಿಡುಗಡೆಯನ್ನ ಪಡೆಯುತ್ತೇವೋ ಆಗ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗತ್ತೆ. ಆ ನಿಜವಾದ ಸ್ವಾತಂತ್ರ್ಯ ಸಿಗಬೇಕಂದ್ರೆ ನಾವು ಏನ್ ಮಾಡಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ತಾ ಇದ್ದೇವೆ ಭಗವದ್ಗೀತೆಯಿಂದ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತಃ ಸಂಘ ಸಮಾಚಾರ. ಪ್ರಾರ್ಥನಾ ಪ್ರಸಾದ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ಇಲ್ಲವಾದರೆ ಕರ್ಮವು ಇಹಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯ. ಇವತ್ತಿನಿಂದ ಒಂದು ನಾವೇನು ಈ ಶ್ಲೋಕ ತಿಳ್ಕೊಂಡ ಮೇಲೆ ಅಟ್ಲೀಸ್ಟ್ ಒಂದು ನಾವು ಮನಸ್ಸಿನಲ್ಲಿ ಡಿಸೈಡ್ ಮಾಡ್ಬೋದು. ಏನು, ಸರಿ, ನಾನು ಇವತ್ತಿನಿಂದ ಆದಷ್ಟು ಪ್ರಯತ್ನ ಮಾಡ್ತೇನೆ. ಏನು, ನಾನು ಮಾಡುವಂತ ಯಾವುದೇ ಕೆಲಸ ಇದ್ರೂ ನನಗೆ ಮಾಡ್ತಾ ಇಲ್ಲ, ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಹುಟ್ಟಿರೋದು ಭಗವಂತ ನಮಗೆ ಕಳಿಸಿದ್ದಾನೆ, ಇಲ್ಲಿ ನಮಗೆ ಈ ಶರೀರ ಕೊಟ್ಟಿದ್ದಾನೆ. ಯಾಕೆಂದ್ರೆ ಇಲ್ಲಿ ಯಾವುದು ನಮ್ದು ಸ್ವಂತದ್ದಿಲ್ಲ. ಈ ಆತ್ಮ ನಾನು ಯಾರು, ನಾನು ಸಹಿತ ಭಗವಂತನಿಂದ ಬಂದವನು, ವಿಭಿನ್ನ ಅಂಶ. ಈ ಶರೀರ ಅನ್ನುವಂಥದ್ದು ಪ್ರಕೃತಿಯಿಂದ ನಮಗೆ ಸಿಕ್ಕಿದೆ. ಹಾಗಿದ್ರೆ ನನ್ನದು ನಾನು ಅನ್ನುವಂಥದ್ದು ಏನಿದೆ ಇಲ್ಲಿ? ಏನೂ ಇಲ್ಲ. ಆದ್ರಿಂದ ಪ್ರತಿಯೊಂದನ್ನು ನಾನು ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ ಅನ್ನುವಂತಹ ಆ ಒಂದು ಮಾನಸಿಕತೆ ಅಥವಾ ಬುದ್ಧಿ ಆ ರೀತಿಯಾಗಿ ನಾವು ಬೆಳೆಸ್ಕೊಂಡಾಗ, ಇಲ್ಲವಾದರೆ ಕರ್ಮ ಇಹ ಬಂಧನವನ್ನ ಸೃಷ್ಟಿ ಮಾಡುತ್ತೆ. ಈಗ ನಿಮ್ಗೆ ಅದರ ಅನುಭವ ನಮಗೆ ಪ್ರತಿಯೊಂದು ಜೀವಿಗೂ ಆಗೇ ಇದೆ ಅಲ್ವಾ? ಇಹ ಬಂಧನ ಹೇಗೆ ಕರ್ಮ ಸೃಷ್ಟಿ ಮಾಡುತ್ತೆ ಅಂದ್ರೆ, ಕಷ್ಟ ಸುಖ ನಾವು ಏನೇನು ಅನುಭವಿಸ್ತಾ ಇದ್ದೀವಿ ಈಗ, ಅದಕ್ಕೆಲ್ಲ ಕಾರಣ ಏನು? ನಮ್ಮ ಕರ್ಮಗಳು, ನಾವು ಮಾಡ್ಕೊಂಡಂತ ಬಂದಂತ ಕರ್ಮ ಫಲಗಳು. ಆ ಕರ್ಮ ಫಲಗಳಿಗೆ ಉದಾಹರಣೆಗೆ ಈಗ ಈ ಶರೀರವನ್ನು ಸಹಿತ ನಾವು ಬಯಸಿದ್ದು. ನಮಗೆ ಒಂದೇ ಒಂದು ಸ್ವಾತಂತ್ರ್ಯ ಈ ಜನ್ಮದಲ್ಲಿ ನಮಗೆ ಸಿಕ್ಕೋದು ಅಂದ್ರೆ ಏನು ಗೊತ್ತಾ? ಬಯಸೋದು, ಆಸೆ ಪಡೋದು. ಅದರಿಂದ ನಾವು ಯಾವಾಗ್ಲೂ ಹೇಳ್ತೇವೆ, ಯಾರಾದ್ರೂ ಇದ್ರೆ ಅವ್ರ ಆಸೆ ಹೀಗಿತ್ತು, ಅಟ್ಲೀಸ್ಟ್ ಅವರ ಆಸೆಯನ್ನು ಈಡೇರಿಸೋಕೋಸ್ಕರ ನಾನು ಹೀಗೆ ಮಾಡಿದೆ. ಒಂದೇ ಒಂದು ಸ್ವಾತಂತ್ರ್ಯ ನಮ್ಗಿರೋದಂದ್ರೆ ಬರೀ ಆಸೆ ಪಡೋದು, ಬಯಸೋದು. ಅದು ಬಿಟ್ಟು ಬೇರೆ ಏನು ಸ್ವಾತಂತ್ರ್ಯ ಇಲ್ಲ ನಮಗೆ. ಅದರಿಂದ ನಾವು ಏನು ಬಯಸೋದು? ಹಾಗಿದ್ರೆ ನಾವು ಏನಾದ್ರೂ ಇಂದ್ರಿಯ ತೃಪ್ತಿಗೋಸ್ಕರ ಏನನ್ನಾದ್ರೂ ಬಯಸಿದ್ರೆ ಅದು ನಮಗೆ ಇಹ ಬಂಧನವನ್ನ ಸೃಷ್ಟಿ ಮಾಡುತ್ತೆ. ಆ ಇಹ ಬಂಧನದಿಂದ ಸೃಷ್ಟಿ ಮಾಡಿದ್ರೆ ನಮ್ಗೇನಾಗುತ್ತೆ? ಕಷ್ಟ, ಕಾರ್ಪಣ್ಯ, ದೋಷ, ಅದರಲ್ಲಿ ಮುಳುಕೊಂಡಿರ್ತೇವೆ, ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಒಂಥರ ಸುಳಿಯಲ್ಲಿ ಸಿಕ್ಕಿದ ಹಾಗೆ ಆಗ್ಬಿಡುತ್ತೆ. ಆ ಕರ್ಮದ ಆ ಫಲಗಳೇ ಹಾಗೆ. ಆ ಕರ್ಮದ ಲೆಕ್ಕಾಚಾರನೇ ಆ ರೀತಿ ಇರುತ್ತೆ. ಇವತ್ತು ನಾವು ಯಾರಿಗಾದ್ರೂ ಹೊಡೆದ್ರೆ ಸ್ವಲ್ಪ ದಿವಸದ ನಂತರ ಆ ಕರ್ಮ ಹೇಳತ್ತೆ, ಅವ್ನು ಬೇರೆಯವ್ರ ಹತ್ರ ನಾವು ಹೊಡೆದ ತಿನ್ಲೇಬೇಕಾಗತ್ತೆ. ಇವತ್ತು ನಾವು ಯಾರಿಗಾದ್ರೂ ರೇಗಾಡಿದ್ರೆ ನಾಳೆ ಮತ್ತೆ ನಮಗೆ, ಯಾರು ಮಾತಾಜಿ ಹೇಳಿದ್ರಲ್ಲ ಕೋಪ ಬರುತ್ತೆ ಅಂತ, ನಾವು ಬೇರೆಯವ್ರಿಗೆ ಇವತ್ತು ಕೋಪ ಮಾಡಿದ್ರೆ ಕರ್ಮ ಹೇಳತ್ತೆ ನಾಳೆ ನಮಗೆ ಯಾರಾದ್ರೂ ಕೋಪ ಮಾಡೇ ಮಾಡ್ತಾರೆ. ನಾವು ಯಾರಿಗಾದ್ರೂ ಮೋಸ ಮಾಡಿದ್ರೆ ಭಗವಂತ ಹೇಳ್ತಾನೆ, ಜೂಜಿನಲ್ಲಿ ನಾನು ಅಂದ್ರೆ ಮೋಸದಲ್ಲಿ ದೊಡ್ಡ ಮೋಸ ಅವನು ಅಂತ. ಅವನಿಗೆ ಗೊತ್ತಿದೆ ಯಾರಿಗೆ ಯಾವ ತರ ಫಲಗಳನ್ನ ಕೊಡಬೇಕು ಅನ್ನುವಂಥದ್ದು. ಆದ್ರಿಂದ ಎಲ್ಲವನ್ನ ನಾವು ಹೇಗೆ ಮಾಡಬೇಕು? ಕರ್ಮ ಮಾಡಬೇಕು ಭಗವಂತನ ತೃಪ್ತಿಗಾಗಿ. ನಿನ್ನ ನಿಯತ ಕರ್ತವ್ಯಗಳನ್ನ ಮಾಡು. ಅವನು ಹೇಳ್ತಾ ಇದ್ದಾನೆ, ಈ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೆ. ಅದರಿಂದ ಕರ್ಮ ಮಾಡಬೇಕು, ನಾವು ಕರ್ತವ್ಯ ಮಾಡಬೇಕು. ಮನೆಯಲ್ಲಿದ್ದೇವೆ, ನಮ್ಮ ಸಂಸಾರ ಇದೆ, ಹೆಂಡತಿ ಮಕ್ಕಳು, ತಂದೆ ತಾಯಿ, ಅತ್ತೆ ಮಾವ ಎಲ್ಲರೂ ಇದ್ದಾರೆ ನಮ್ಮ ನಡುವೆ. ನಾವು ಅವರೆಲ್ಲರ ನಡುವೆ ಇದ್ದೀವಿ. ಆದ್ರೆ ನಮ್ಗೆ ಆ ಸಂಬಂಧವನ್ನ ನಿಭಾಯಿಸಬೇಕು. ನಮ್ಮ ಕರ್ತವ್ಯ ಏನಿದೆ ಆ ಸಂಬಂಧದಲ್ಲಿ ನಾವು ಮಾಡಬೇಕು. ಆದ್ರೆ ನಾವು ಯಾವುದಕ್ಕೂ ಅಂಟುಕೊಳ್ಬಾರ್ದು. ನಿಯತಂ ಕುರು, ನಿನ್ನ ಕರ್ತವ್ಯವನ್ನ ಮಾಡು. ನಿನ್ನ ಏನಿದೆ ನಿನಗೆ
ಮಾಡ್ಬೇಕಾಗಿರೋದು ನಿನ್ನ ಕರ್ತವ್ಯ. ಯಾವುದಕ್ಕೂ ಅಂಟುಕೊಳ್ಬೇಡ, ಯಾವುದಕ್ಕೂ ನಾವು ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಅವ್ರು ಹಾಗಿರ್ಬೇಕು, ಇವ್ರಿಗೆ ನಾನ್ ಹೆಂಗಿರ್ಬೇಕು ಅಂತ ಪಾಪ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಬೇಡವಾ ಹಾಗಿದ್ರೆ? ಆ ರೀತಿ ಅದರಿಂದ ನಾವು ಯಾವಾಗ ಸ್ಥಿತಪ್ರಜ್ಞರಾಗ್ತೇವೆ, ತಟಸ್ಥರಾಗ್ತೇವೆ, ಅಂದ್ರೆ ನಮ್ಮ ಬುದ್ಧಿಯನ್ನ ಭಗವಂತನಲ್ಲಿ ಇಡ್ತೇವೆ, ಆಗ ನಾವು ಪದ್ಮಪತ್ರ ಮೀಮಾಂಬಸ ಅಂತ ಹೇಳ್ತಾರೆ. ಪದ್ಮಪತ್ರ ಅಂದ್ರೆ ಕಮಲದಲ್ಲಿ ಎಲೆ ಇರತ್ತಲ್ಲ, ಅದು ಹೇಗೆ ಅಲ್ಲೇ ಇದ್ರೂನು ನೀರಿನಲ್ಲಿ ಇದ್ರೂನು ಕಮಲದ ಎಲೆ ನೀರಿಗೆ ಅಂಟುಕೊಳ್ಳೋದಿಲ್ವಾ? ನಾವು ಸಂಸಾರದಲ್ಲಿ ಆ ರೀತಿ ಬದುಕೋದನ್ನ ಕಲ್ತ್ಕೊಳ್ಬೇಕು. ಅದು ಯಾವಾಗ ಆಗತ್ತೆ ಅಂದ್ರೆ ನಮ್ಮ ಮತಿ ಕೃಷ್ಣನಲ್ಲಿದ್ದಾಗ ಮಾತ್ರ ಅದು ಸಾಧ್ಯ. ಇಲ್ಲ ಅಂದ್ರೆ ಅದು ಸಾಧ್ಯ ಇಲ್ಲ. ಸೊ ಈಗ ಹೇಗೆ ನಾವು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸೋದು? ನಮಗೆ ಈ ಚೈತನ್ಯ ಮಹಾಪ್ರಭುಗಳು ಒಬ್ಬ ನಾಳಿನ ಅಧ್ಯಾಯದಲ್ಲಿ ನಿಮಗೆ ಜ್ಞಾನ ಯೋಗ, ನಾಳಿನ ಅಧ್ಯಾಯದಲ್ಲಿ ನಾವು ಗುರು ಪರಂಪರೆಯ ಬಗ್ಗೆ ಎಲ್ಲ ಹೇಳ್ತೇವೆ. ಆವಾಗ ಚೈತನ್ಯ ಮಹಾಪ್ರಭುಗಳು ಸಹಿತ ಒಬ್ರು ಗುರುಗಳಾಗಿ ಈ ಒಂದು ಪರಂಪರೆಯಲ್ಲಿ ಬರ್ತಾರೆ, ಬ್ರಹ್ಮ ಗೌಡಿಯ ಇದರಿಂದ ಸಂಪ್ರದಾಯದಲ್ಲಿ. ಸೊ ಅವರು 500 ವರ್ಷಗಳ ಹಿಂದೆ ಅವರು ಶ್ರೀಕೃಷ್ಣನ ರಹಸ್ಯ ಅವತಾರ. ಅವರು ಅಂದ್ರೆ ಭಕ್ತರು ಅಂದ್ರೆ ರಾಧೆ ಎಲ್ಲಿ ನನ್ನ ಕುರಿತಾದ ಅಂದ್ರೆ ಅವರು ಯಾವ ರೀತಿ ಭಕ್ತಿ ಮಾಡ್ತಾಳೆ ಅಂತ, ಅವಳು ಸರ್ವಶ್ರೇಷ್ಠಳು. ಈ ಭಕ್ತಿಯಲ್ಲಿ ನಾವು ಪರಮೋಚ್ಚ ಭಕ್ತಿಯನ್ನು ನಾವು ಪಡೆಯಬೇಕಂದ್ರೆ ರಾಧಾರಾಣಿ ಶ್ರೀಮತಿ ರಾಧಾರಾಣಿ ಅವಳು ಸುಪ್ರೀತಳಾಗಬೇಕು, ಅವಳ ಅನುಗ್ರಹ ನಮಗೆ ಬೇಕು. ಅದರಿಂದ ಅವಳ ಅನುಗ್ರಹ ಇಲ್ಲದೆ ನಾವು ನನ್ನ ಪಡೆಯಲಿಕ್ಕೆ ಆಗುವುದಿಲ್ಲ. ಅದರಿಂದ ಆ ರಾಧಾರಾಣಿಯ ಅಂತರಂಗದಿಂದ ಶ್ರೀಕೃಷ್ಣ ಈ ಗೌರಾಂಗನಾಗಿ ಅಥವಾ ಚೈತನ್ಯ ಮಹಾಪ್ರಭುಗಳಾಗಿ ಬಂದಿರುತ್ತಾರೆ 500 ವರ್ಷಗಳ ಹಿಂದೆ. ಅವರು ಪ್ರಪಂಚದಾದ್ಯಂತ ಅವರು ಅಂದ್ರೆ ದೇಶದಾದ್ಯಂತ ಇಲ್ಲಿ ಅವರು ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಾರೆ. ಅವ್ರು ಬೇರೆ ಏನಿಲ್ಲ, ಹರಿನಾಮ ಸಂಕೀರ್ತನೆ, ಕೃಷ್ಣನ ಸಂಕೀರ್ತನೆ. ಎಲ್ಲಿ ಅವರು ಅಂದ್ರೆ ಆ ವಿರಹ, ರಾಧೆ ಏನು ಕೃಷ್ಣನಿಲ್ಲದೆ ಇದ್ರೆ ಏನು ಅನುಭವಿಸ್ತಾಳೆ, ಕೃಷ್ಣ ಇಲ್ಲ ಅಂದ್ರೆ ಅವಳಿಗೆ. ಆ ರೀತಿಯಾಗಿ ಆ ಒಂದು ಕೃಷ್ಣನಿಂದ ಬೇರ್ಪಡುವಿಕೆಯನ್ನು ಅವರು ಇಲ್ಲಿ ಕೀರ್ತನೆಯ ಮುಖಾಂತರ ಸದಾ ಹರಿನಾಮ ಕೀರ್ತನೆಯನ್ನ ಮಾಡ್ತಾರೆ. ಅದರಿಂದ ಪ್ರತಿಯೊಂದು ಜೀವಿಗೂ ಅವ್ರು ಹೇಳ್ತಾರೆ ಹರಿ ಅಂತ ಹೇಳು, ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಅಂತ, ಹರಿನಾಮ ಸ್ಮರಣೆಯನ್ನ ಮಾಡುವಂತ. ಯಾಕೆಂದ್ರೆ ಈ ಹರಿನಾಮ ಸ್ಮರಣೆಯೊಂದೇ ನಮಗೆ ಕಲಿಯುಗದಲ್ಲಿ ನಮ್ಮನ್ನ ಕಾಪಾಡ್ಲಿಕ್ಕೆ ಇರುವಂತಹ ಒಂದು ಅಂದ್ರೆ ಸುಲಭವಾದಂತಹ ಮಾರ್ಗ ಮತ್ತು ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಅದರಿಂದ ನಾವೇನ್ ಮಾಡ್ತೇವೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ಲಿಕ್ಕೆ ನಮಗೆ ಶ್ರೀಲಾ ಪ್ರಭುಪಾದರು ಹೇಳಿದ್ದಾರೆ. ಅದರಿಂದ ಪ್ರತಿನಿತ್ಯ ನಾವು 108 ಆದ್ರೂ ಮಿನಿಮಮ್ ಮಾಡಿದ್ರೆ ಈಗ ಕ್ರಮೇಣವಾಗಿ ನಮ್ಮ ಮನಸ್ಸನ್ನ ಹರಿಯಲ್ಲಿ ಸ್ಥಿರಗೊಳಿಸಬಹುದು. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವರಿಂದ ಇದನ್ನ ಪಂಚತತ್ವ ಮಹಾಮಂತ್ರ ಅಂತ ಹೇಳ್ತೇವೆ. ಯಾಕೆಂದ್ರೆ ಇಲ್ಲಿ ಶ್ರೀಕೃಷ್ಣ ಇದ್ದಾನೆ, ಅಂದ್ರೆ ಚೈತನ್ಯ ಮಹಾಪ್ರಭು, ಅವ್ರ ಜೊತೆ ನಿತ್ಯಾನಂದ ಬಲರಾಮ, ಆಮೇಲೆ ಅದ್ವೈತ ಆಚಾರ್ಯ ಗದಾಧರ ಪಂಡಿತ ಮತ್ತೆ ಶ್ರೀವಾಸ, ಇವರೆಲ್ಲ ಅವ್ರ ಜೊತೆ ಭಕ್ತವೃಂದ, ಅವ್ರ ಜೊತೆ ಇರುವಂತವ್ರು. ಇವರ ಪಂಚತತ್ವ ಅಂತ ಇವರನ್ನ ಕರೆಯುವಂತಹದ್ದು, ಇವರನ್ನ ನೆನಪಿಸಿಕೊಂಡು, ಯಾಕೆಂದ್ರೆ ಅಲ್ಲಿಂದ ನಮಗೆ ಈ ಹರೇ ಕೃಷ್ಣ ಮಹಾಮಂತ್ರ ಸಿಕ್ಕಿರುವುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಇದನ್ನ ಪ್ರತಿನಿತ್ಯ ಜಪಿಸುವುದರಿಂದ ನಮ್ಮ ಮನಸ್ಸು ಹರಿಯಲ್ಲಿ ಸ್ಥಿತವಾಗತ್ತೆ. ಹರಿಯಲ್ಲಿ ಹಾಗೆ ಸ್ಥಿತವಾದಾಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕಾರ್ಯವನ್ನ ಮಾಡ್ತೇವೆ. ಅದರಿಂದ ಯಾಕೆಂದ್ರೆ ಕಲಿಯುಗದಲ್ಲಿ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಕೃಷ್ಣ ಹೇಳ್ತಾನೆ ಏನು, ಅವನು ನಾಮ ರೂಪದಲ್ಲಿ ಇದ್ದಾನೆ, ಯಜ್ಞಗಳಲ್ಲಿಯೇ ನಾನು ಜಪಯಜ್ಞ. ಅದರಿಂದ ಕೃಷ್ಣನನ್ನ ಈ ನಾಮಕ್ಕೂ ಕೃಷ್ಣನಿಗೂ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಗುರುಗಳು ಹೇಳ್ತಾರೆ. ಅದರಿಂದ ನಾವು ಮೊದಲು ನಮ್ಮ ನಾಮನಿಷ್ಠಾದಾಸ್ ಪ್ರಭುಜಿಯವರು ಅವರು ಹೇಳ್ತಾರೆ, ನಾಮಕ್ಕೆ ನಾವು ಮೊದಲು ಶರಣಾಗತರಾಗಬೇಕು. ಹರಿನಾಮಕ್ಕೆ ನಾವು ಶರಣಾಗತರಾದಾಗ ಆಟೋಮೆಟಿಕಲಿ ನಾವು ಹರಿಯನ್ನ ಹೇಗೆ ಹರಿಯ ಜೊತೆಗೆ ನಮ್ಮ ಸಂಬಂಧ ಏರ್ಪಡತ್ತೆ ಅನ್ನುವಂಥದ್ದು. ಅದರಿಂದ ಈ ರೀತಿಯಾಗಿ ನಾವು ಮಾಡುವಂಥದ್ದು. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತ್ಯೇ ಸರ್ವಕಿಲ್ಭಿಷೈಃ ಭುಂಜತೆ ತೇ ತ್ವಘಂ ಪಾಪ ಯೇ ಪಚಿಂತ್ಯಾತ್ಮಕರ್ಮಣಃ. ಶ್ರೀಲಕ್ಷ್ಮೀ ಮಾತಾಜಿ. ಶ್ವೇತಾ ಆರ್ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಯಜ್ಞ ಶಿಷ್ಟಾಶಿನಃ ಸಂತೋ. ಅರ್ಥ ಓದಿ. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ.
ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಸೊ ಇದು ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹದ್ದು. ಹಾಗೆ ಕರ್ಮವನ್ನು ಸಹಿತ ನಾವು ಭಗವಂತನಿಗೋಸ್ಕರ ಮಾಡುವಂಥದ್ದು. ನಮಗೋಸ್ಕರ ನಾವು ಮಾಡ್ಕೊಂಡ್ರೆ ಅದು ಪಾಪ, ನಾವು ಊಟ ಮಾಡುವಂತಹದ್ದು ಪಾಪ ಆಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಲಾಗಿದೆ. ಮತ್ತೆ ಅದರಿಂದ ನಾವೇನ್ ಮಾಡ್ಬೇಕು, ಬ್ರಹ್ಮ ಸಂಹಿತೆಯಲ್ಲಿ ಭಗವಂತ ಬ್ರಹ್ಮ ಹೇಳ್ತಾನೆ 5.38 ಹೇಳ್ತಾನೆ, ಪ್ರೇಮಾಂಜನಚರಿತ ಭಕ್ತಿ ವಿಲೋಚನೇನ ಸಂತಹ ಸದೈವ ಹೃದಯೇಶು ವಿಲೋಕಯಂತಿ. ಅಂದ್ರೆ ಸದಾ ದೇವೋತ್ತಮ ಪರಮಪುರುಷ ಗೋವಿಂದ ಅಥವಾ ಮುಕುಂದ ಅಥವಾ ಕೃಷ್ಣ. ಅಂದ್ರೆ ಇಲ್ಲಿ ಗೋವಿಂದ ಅಂದ್ರೆ ಎಲ್ಲರಿಗೂ ಸಂತೋಷವನ್ನ ಕೊಡುವಂತಹವನು, ಮುಕುಂದ ಮುಕ್ತಿಯನ್ನ ಕೊಡುವಂತಹವನು, ಕೃಷ್ಣ ಎಲ್ಲವನ್ನ ಆಕರ್ಷಿಸುವವನು, ಸರ್ವಾಕರ್ಷಕ. ನೊಂದಿಗೆ ಪ್ರೇಮದಲ್ಲಿರುವಂತಹ ಸಂತರು ಪುರುಷೋತ್ತಮನಿಗೆ ಸಮರ್ಪಣೆ ಮಾಡದೆ ಏನನ್ನು ಸ್ವೀಕಾರ ಮಾಡುವುದಿಲ್ಲ. ಯಾರು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೆ ಅವರು ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡ್ತಾರೆ. ಅದರಿಂದ ಇಂತಹ ಭಕ್ತರು ಯಾರಿರ್ತಾರೆ ಅವರು ಶ್ರವಣ, ಕೀರ್ತನ, ಈ ನವವಿಧ ಭಕ್ತಿ ಅಂತ ಇದೆ. ನವವಿಧ ಭಕ್ತಿಯಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ಹೀಗೆ ಮುಂದೆ ತಿಳ್ಕೊಳ್ತೀರಾ ನೀವು ಅದು ಭಕ್ತಿ ಯೋಗದ ಅಧ್ಯಾಯಗಳಿಗೆ ಹೋದಾಗ. ಸ್ಮರಣ, ಈ ತರಗೆ ಅವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಭಗವಂತನಲ್ಲಿ ಸೇವೆಯಲ್ಲಿ ನಿರತರಾಗಿರ್ತಾರೆ. ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ ಮೊದಲಾದ ಭಕ್ತಿ ಸೇವೆಗಳನ್ನ ಮಾಡ್ಕೊಳ್ತಾ ಯಜ್ಞಗಳು, ಇದೆಲ್ಲ ಯಜ್ಞ ಅಂತ ನಾವು ಕರೆಯುವಂತಹದ್ದು. ಭಗವಂತನ ಹರಿನಾಮ ಸ್ಮರಣೆ ಮಾಡ್ತಾರೆ, ಹರಿಯ ಜಪವನ್ನ ಮಾಡ್ತಾರೆ. ಆ ರೀತಿಯಾಗಿ ಅವನ ಸ್ಮರಣೆಯನ್ನ ಮಾಡ್ತಾ ಯಜ್ಞವನ್ನ ಮಾಡ್ತಾರೆ. ಹಾಗೆ ಯಜ್ಞದ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಅದರಿಂದ ನಾವು ಯಾವಾಗಲೂ ಭಗವಂತನ ಪ್ರಜ್ಞೆಯಲ್ಲಿ ಕರ್ಮವನ್ನ ಮಾಡಿದಾಗ ಆ ಕರ್ಮದಿಂದ ಸಿಗುವಂತಹ ಫಲಗಳು ಸಹಿತ ನಮಗೆ ಯಜ್ಞದಿಂದ ದೊರಕಿರುವಂತಹ ಒಂದು ಪ್ರಸಾದ ಅಂತ ನಾವು ತಿಳ್ಕೊಳ್ಬಹುದು. ಈಗ ಕೆಲವರು ಭಕ್ತಿಯನ್ನ ಮಾಡ್ತಾರೆ, ಅವರಿಗೆ ಭಗವಂತ ಅನುಗ್ರಹಿಸ್ತಾನೆ ಅವಶ್ಯಕತೆಗೆ ಅನುಗುಣವಾಗಿ. ನೋಡಿ, ನಾವು ವಿಷ್ಣುವಿನ ಹತ್ರ ಅಥವಾ ಕೃಷ್ಣನ ಹತ್ರ ಯಾವ ಭಕ್ತಿಯನ್ನು ಮಾಡಬೇಕು, ಯಾವುದೇ ಅಪೇಕ್ಷೆ ಇಲ್ಲದೆ ಅವನ ಭಕ್ತಿಯನ್ನ ಮಾಡಬೇಕು. ಆ ರೀತಿ ಭಕ್ತಿಯನ್ನ ಮಾಡೋದ್ರಿಂದ ಅನುಗ್ರಹವನ್ನ ಅವನೇ ಮಾಡ್ತಾನೆ. ಅವನ ಹತ್ರ ನಾವು ದೇಹಿ ದೇಹಿ ಅಂತ ಹೇಳುವಾಗಿಲ್ಲ. ಆದರೆ ನಾವು ಇತರ ದೇವತೆಗಳನ್ನ ಪೂಜೆ ಮಾಡ್ತೇವೆ, ಅದು ಆಗ್ಲಿ ಇದಾಗ್ಲಿ, ಮಕ್ಕಳಾಗ್ಲಿ, ಮದುವೆ ಆಗ್ಲಿ, ಕೆಲಸ ಸಿಗಲಿ, ಬೇರೆ ಬೇರೆ ರೀತಿಯ ದೇವತೆಗಳು ನಾವು ಪೂಜೆ ಮಾಡ್ತೇವೆ. ಆದ್ರೆ ಕೃಷ್ಣನ ಹತ್ರ ನಾವೇನು ಕೇಳೋದು. ಆದ್ರೆ ಏನಾಗ್ತದೆ, ಕೆಲವೊಂದು ಟೈಮ್ ಕಷ್ಟದಲ್ಲಿರುವಾಗ ಕೃಷ್ಣ ಸಹಾಯ ಮಾಡು, ದ್ರೌಪದಿ ಕೇಳಿದಾಳೆ. ಆ ರೀತಿಯಾಗಿ ಗಜೇಂದ್ರನನ್ನು ಕೇಳಿದ್ದಾನೆ, ಇದೆ ಉದಾಹರಣೆ ಇದೆ. ಆದ್ರೆ ಅವರು ಭಕ್ತಿಯ ಹಿನ್ನೆಲೆ ಇದೆ ಅವರಿಗೆ. ಆ ರೀತಿಯಾಗಿ ಭಕ್ತಿಯ ಹಿನ್ನೆಲೆ ಇದ್ದಾಗ ಕಷ್ಟದಲ್ಲಿರುವಾಗಲೂ ನಾವು ಭಗವಂತ ನೆನಪು ಮಾಡ್ಕೊಂಡಾಗ ಅವನು ಬಂದು ಸಹಾಯ ಮಾಡೇ ಮಾಡ್ತಾನೆ ಖಂಡಿತವಾಗಿಯೂ. ಯಜ್ಞಚಕ್ರ, ಈ ಯಜ್ಞಚಕ್ರ 14-15 ಏನಿದೆ ಹಾಗಿದ್ರೆ ಅನ್ನುವಂತಹದನ್ನ ನೋಡುವ. ಹೇಗೆ ಯಜ್ಞವನ್ನ ಮಾಡಲಾಗತ್ತೆ, ಯಜ್ಞದಿಂದ ಏನು ಬೆನಿಫಿಟ್ ಇದೆ. ಈ ಯಜ್ಞಗಳ ಬಗ್ಗೆ ವೇದಗಳಲ್ಲಿ ಬ್ರಹ್ಮನಿಂದ ಬಂದಿದೆ, ಅದು ಭಗವಂತನಿಂದ ಕೃಷ್ಣನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ಆ ವೇದಗಳು ಬಂದಿರುವಂತಹದ್ದು. ಆ ವೇದಗಳಲ್ಲಿ ಏನನ್ನ ಹೇಳಲಾಗಿದೆ, ನೀನು ನಿಗದಿತ ಕರ್ತವ್ಯವನ್ನ ಮಾಡು. ನಿಗದಿತ ಕರ್ತವ್ಯವನ್ನ ಮಾಡಿಕೊಂಡಾಗ ಏನಾಗತ್ತೆ, ಸರಿಯಾದ ಸಮಯದಲ್ಲಿ ಆ ಯಜ್ಞವನ್ನ ಮಾಡುವುದರಿಂದ ಮಳೆ ಆಗತ್ತೆ. ಪರ್ಜನ್ಯ ಅಂದ್ರೆ ಮಳೆಯಿಂದ ಧಾನ್ಯಗಳು ಬೆಳೆಯುತ್ತೆ. ಆ ಧಾನ್ಯಗಳ ಬೆಳವಣಿಗೆಯಿಂದ ಏನಾಗತ್ತೆ, ನಾವು ಈ ರೀತಿ ಖಾದ್ಯಗಳನ್ನ ಮಾಡ್ತೇವೆ. ಆದ್ರೆ ಈ ಯಜ್ಞದಿಂದ ಸಿಕ್ಕಿದಂತಹ ಈ ಫಲ ನಮಗೆ, ಆ ಫಲವನ್ನ ನಾವು ಸ್ವಂತಕ್ಕೋಸ್ಕರ ತಿಂದ್ಬಿಟ್ರೆ ಭಗವಂತನನ್ನ ನೆನಪಿಕೊಳ್ಳದೆ ಅಥವಾ ಅವನಿಗೆ ಅರ್ಪಿಸದೆ ಅವನೇ ಕೊಟ್ಟಿರುವಂತಹದ್ದು. ಈಗ ಯಾರೋ ಒಬ್ರು ಹೇಳಿದ್ರಂತೆ, ನಾನು ಈ ಗಿಡಕ್ಕೆ ಒಂದು ಗಿಡ ಬೆಳೆಸಿದ್ದೇನೆ, ಆ ಗಿಡಕ್ಕೆ ಪ್ರತಿನಿತ್ಯ ನೀರು ಹಾಕ್ತೇನೆ, ನಾನೇ ದೊಡ್ಡ ಮಾಡಿದ್ದೇನೆ, ಆದ್ರಿಂದ ಆ ಗಿಡದ ಹಣ್ಣು ತನಗೆ ಸೇರಿತು ಅಂತ. ಅಂದ್ರೆ ಭಗವಂತ ಹಣ್ಣನ್ನ ತಾನು ತಗೊಂಡ್ಬಿಡ್ತಾನಂತ. ಆವಾಗ ಅವ್ರು ಹೇಳ್ತಾರೆ, ನಾನು ದೊಡ್ಡ ಮಾಡಿದ್ದೇನೆ, ಹಣ್ಣು ಆ ಗಿಡದಿಂದ ಆ ಮರದಿಂದ ಬಂದಂತಹ ಹಣ್ಣು ತನಗೆ ಸಿಗ್ಬೇಕು ಅಂತ ಜೀವಿ ಹೇಳ್ತಾನೆ. ಆದ್ರೆ ಭಗವಂತ ಹೇಳ್ತಾನಂತೆ, ಸರಿ ನೀನೇನ್ ಮಾಡಿದ್ಯಾ, ನೀರು ಹಾಕಿದ್ಯಾ, ಆ ನೀರು ಬಂದಿದ್ದೆ ಅಲ್ಲಿಂದ, ಆ ನೀರು ಕೊಟ್ಟವ್ರು ಯಾರು? ಬೇಡ, ಆ ಗಿಡ ಬೆಳೆಲಿಕ್ಕೆ ಬೀಜ ಅದು ಕೊಟ್ಟವ್ರು ಯಾರು? ಸರಿ, ಅದಕ್ಕೆ ಬೇಕಾದಂತಹ ಬೆಳಕು, ಶಾಖ, ಗಾಳಿ, ವಾಯು ಇದೆಲ್ಲ ಕೊಟ್ಟವ್ರು ಯಾರು? ಯಾರು ಕೊಟ್ಟಿದ್ದಾರೆ ಹೇಳಿ? ಕೃಷ್ಣ ದೇವರು ಕೊಟ್ಟದ್ದು, ಭಗವಂತನೇ ಕೊಟ್ಟಿರುವುದರಿಂದ ನಮ್ಮದಾದದ್ದು ಏನಿದೆ ಹಾಗಿದ್ರೆ ಇಲ್ಲಿ ಅಲ್ವಾ? ಅದರಿಂದ ನಾವು ಕೃತಜ್ಞರಾಗಬಾರದು. ಅವನು ಎಲ್ಲವನ್ನ ನಮಗೆ ಕೊಟ್ಟಿರುವಾಗ ನಾವು ಅವನಿಗೆ ಅದನ್ನ ಅರ್ಪಿಸಿ ಭಗವಂತ
ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನಾವು ಅದನ್ನ ಸ್ವೀಕಾರ ಮಾಡುವುದರಲ್ಲಿ ತಪ್ಪೇನಿದೆ? ಆ ರೀತಿಯಾಗಿ ಮಾಡ್ಕೊಂಡಾಗ ಅದು ಪ್ರಸಾದವಾಗತ್ತೆ, ಅವನಿಗೆ ಅರ್ಪಿಸಿ ನಾವು ಅದನ್ನ ಪ್ರಸಾದವನ್ನ ಸ್ವೀಕಾರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಅಸ್ತಿತ್ವದ ಶುದ್ಧಿ ಆಗತ್ತೆ. ಒಂದ್ ಸೆಕೆಂಡ್. ಹರೇ ಕೃಷ್ಣ. ಅದರಿಂದ ಎಲ್ಲಾ ಜೀವಿಗಳು ಆಹಾರ ಧಾನ್ಯಗಳ ಅಂದ್ರೆ ಆಹಾರ ಧಾನ್ಯಗಳಿಂದ ಬದುಕ್ತವೆ. ಧಾನ್ಯಗಳನ್ನ ಮಳೆ ಉತ್ಪತ್ತಿ ಮಾಡತ್ತೆ. ಯಜ್ಞದ ಆಚರಣೆಯಿಂದ ಮಳೆಯಾಗತ್ತೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತೆ. ಅದರಿಂದ ನಾವು ಮಾಡುವಂತ ನಿಗದಿತ ಕರ್ತವ್ಯಗಳೇನಿದೆ ಅದರಿಂದ ಯಜ್ಞ ಉದ್ಭವಿಸುತ್ತೆ. ಆ ಯಜ್ಞದಿಂದ ಮಳೆ ಆಗತ್ತೆ. ಮಳೆಯಿಂದ ಧಾನ್ಯ ಬೆಳೆಯತ್ತೆ. ಧಾನ್ಯದಿಂದ ಆಹಾರ, ಜೀವಿಗಳಿಗೆ ಬೇಕಾದಂತಹ ಆಹಾರ ಸಿಗತ್ತೆ. ಹಾಗೆಯೇ ವೇದಗಳಲ್ಲಿ ಕರ್ಮಗಳ ಬಗ್ಗೆ ಹೇಳಲಾಗಿದೆ, ನಿಯಂತ್ರಿತ ಕರ್ಮ. ಆ ವೇದಗಳು ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ಬಂದಿರುವಂತಹದ್ದು. ಅದರಿಂದ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರ್ತಾನೆ. ಅದರಿಂದ ಯಜ್ಞ ಮಾಡಬೇಕು, ಯಜ್ಞಾರ್ಥ ಕರ್ಮ ಅನ್ನುವಂತಹದ್ದು. ಅಸ್ಯ ಮಹತೋ ಭೂತಸ್ಯ ನಿಶ್ಚಿಸಿತ ಮೇತದ್ ಯದ್ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವಾಂಗಿರಸಃ. ಅಂದ್ರೆ ಈ ರೀತಿಯಾಗಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಲಾಗಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಈ 4 ವೇದಗಳು ದೇವೋತ್ತಮ ಪರಮ ಪುರುಷನ ಉಸಿರಿನಿಂದ ಮೂಡಿ ಬಂದಿದೆ. ಭಗವಂತನ ಉಸಿರಿನಿಂದ ಮೂಡಿ. ಸರ್ವಶಕ್ತನಾದ ಭಗವಂತನು ವಾಯುವನ್ನು ಉಸಿರಾಡಿ ಮಾತಾಡಬಲ್ಲ. ಅದನ್ನ ಈ ಬ್ರಹ್ಮ ಸಮಿತಿಯಲ್ಲಿ ಹೇಳಲಾಗಿದೆ. ಅದರಿಂದ ಅವನ ಕಣ್ಣಿನಿಂದ, ಅವನ ಬರೀ ಒಂದು ಕಣ್ಣೋಟದಿಂದ ಈ ಪ್ರಕೃತಿ ಗರ್ಭಧರಿಸತ್ತೆ, ಗರ್ಭಧಾರಣೆ ಆಗತ್ತೆ. ಇಲ್ಲಿ ಎಲ್ಲಾ ಜೀವಿಗಳು ಉದ್ಭವಿಸ್ತಾರೆ. ಆದ್ರಿಂದ ಇಲ್ಲಿ ನಾವು ಮುಖ್ಯವಾಗಿ ನೋಡಿ, ಮನುಷ್ಯ ಹೇಗೆ ಬದುಕ್ತಾನೆ. ಮೊದಲನೇದಾಗಿ ದೈಹಿಕ ವೇದಿಕೆ. ನಾವು ಹೆಚ್ಚಾಗಿ ಶರೀರಕ್ಕೋಸ್ಕರ ಕೆಲಸ ಮಾಡ್ತೇವೆ. ಆಹಾರ ತಿಂತೇವೆ, ಉಣ್ತೇವೆ, ತಿಂತೇವೆ, ಅಥವಾ ಏನಾದ್ರು ಇಂದ್ರಿಯ ತೃಪ್ತಿಯ ಕೆಲಸಗಳ ಕಾಮ್ಯಕರ್ಮಗಳನ್ನ ಮಾಡ್ತೇವೆ. ಆದರೆ ನಾವು ಸ್ವಲ್ಪ ಜ್ಞಾನವನ್ನ ಬೆಳೆಸ್ಕೊಂಡು ಇಂದ್ರಿಯ ವೇದಿಕೆಗೆ, ಅಂದ್ರೆ ಯಾಕಿದೆ ನಮ್ಮ ಇಂದ್ರಿಯಗಳು, ನಾವು ಏನನ್ನ ಗ್ರಹಿಸಬೇಕು, ನಾನು ಇಲ್ಲಿ ಯಾಕೆ ಬಂದಿದ್ದೇನೆ, ಆ ರೀತಿಯಾಗಿ ನಾವು ಆಲೋಚನೆ ಮಾಡಿದಾಗ ನಾವು ಇನ್ನೂ ಒಂದು ಹೆಚ್ಚಿನ ಮುಂದಿನ ವೇದಿಕೆಗೆ, ಮೆಂಟಲ್ ಪ್ಲಾಟ್ಫಾರ್ಮ್ ಅಥವಾ ಮಾನಸಿಕ ವೇದಿಕೆ. ಈ ಮಾನಸಿಕ ವೇದಿಕೆಯಲ್ಲಿ ನನ್ನ ನಿಜವಾದ ಮೂಲ ಯಾವುದು, ನಾನು ಎಲ್ಲಿಂದ ಬಂದಿದ್ದೇನೆ, ಈ ಪ್ರಕೃತಿ ಏನು, ಇಲ್ಲಿ ಯಾವ್ದು, ಅದರ ಬಗ್ಗೆ ಆಲೋಚನೆ ಮಾಡೋದು. ಅದರಿಂದ ಬುದ್ಧಿ, ಆ ಬುದ್ಧಿ ಅನ್ನುವಂಥದ್ದು ಇದರ ಹಿಂದೆ ಯಾರೋ ಇರಬೇಕಲ್ವಾ, ಅವನ ಅನ್ವೇಷಣೆಯಲ್ಲಿ, ಅವನ ಕುರಿತಾಗಿ ತತ್ವಜ್ಞಾನ ಅನ್ವೇಷಣೆ, ಆ ಥರ ಮಾಡಿಕೊಂಡು ನಾವು ಆಧ್ಯಾತ್ಮಿಕ ವೇದಿಕೆಗೆ ಬರುವಂತಹದ್ದು. ಸೊ ಆಧ್ಯಾತ್ಮಿಕ ಇದು ಒಂದು ಹಂತ ನಮ್ಮನ್ನು ನಾವು ಮೇಲಕ್ಕೆ ಏರಿಸಿಕೊಳ್ಳುವಂಥಕ್ಕೆ. ಸೊ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಬಂದಾಗ ಎಲ್ಲದರ ಹಿಂದೆ ನಾನು ಯಾರು ಅನ್ನೋದು ನಮಗೆ ಗೊತ್ತಾಗಿರುತ್ತೆ. ನಾನು ಭಗವಂತನ ವಿಭಿನ್ನ ಅಂಶ, ನನ್ನ ಮೂಲ ಭಗವಂತನ ಧಾಮದಲ್ಲಿದೆ. ನಾನು ಇಲ್ಲಿ ಬಂದಿರುವುದು ಒಂದು ಸ್ವಲ್ಪ ಸಮಯದಲ್ಲಿ ಭಗವಂತನಿಂದ ಈ ಭೌತಿಕ ಪ್ರಕೃತಿಯನ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಹೋಗ್ಲಿಕ್ಕೆ. ಈ ಪ್ರಕೃತಿ ಸೃಷ್ಟಿಯಾದಾಗ ಜೀವಿಗಳನ್ನ ಯಜ್ಞವನ್ನ ಕೊಟ್ಟು ನೀವು ಹೋಗಿ ಅದನ್ನ ಅನುಭವಿಸಿ ಬನ್ನಿ ವಾಪಸ್. ಅಂದ್ರೆ ಈ ಜೀವಿ ಇಲ್ಲಿ ಬಂದ್ಮೇಲೆ ಏನಾಗತ್ತಾನೆ, ಈ ಪ್ರಕೃತಿಯ ಗುಣಗಳಿಗೆ ಹಿಡಿತದಲ್ಲಿ, ಬಂಧನದಲ್ಲಿ ಬಂದ್ಬಿಟ್ಟು ಭಗವಂತನನ್ನ ಮರಿತಾನಂತೆ. ಇಂದ್ರಿಯಾಣಿ ಪರಾಣ್ಯಾಹಿರ್ ಇಂದ್ರಿಯೇಭ್ಯ ಪರಮನಃ ಮನಸಸ್ತು ಪರಾ ಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ. ಹರೇ ಕೃಷ್ಣ. ರಾಜ್ಕುಮಾರ್ ಪ್ರಭುಜಿ, ಹರೇ ಕೃಷ್ಣ. ಓದಿ ಪ್ರಭುಜಿ. ಬೇರೆ ಯಾರು ಓದ್ತೀರಾ? ಬೇರೆ ಯಾರು? ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ ಮತ್ತು ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠನು. ಹರೇ ಕೃಷ್ಣ ಪ್ರಭು. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಅಂದ್ರೆ ಈ ಜಡವಸ್ತು ಅಂದ್ರೆ ಶರೀರ, ಸ್ಥೂಲ ಶರೀರ. ಆಮೇಲೆ ಇಂದ್ರಿಯಗಳು ಬರುತ್ತೆ, ಮನಸ್ಸು ಬರುತ್ತೆ, ಅಂತರೇಂದ್ರಿಯ ಅಂತ ಕರೀತಾರೆ ಅದನ್ನ. ಅದರಿಂದ ಈ ಕ್ರಿಯಾಶಾಲಿಯಾದ ಇಂದ್ರಿಯಗಳೇನಿದೆ ಅದೇ ಈ ಒಂದೊಂದು ಹಂತಕ್ಕೆ ನಾವು ಇಂದ್ರಿಯ, ಅದು ಇನ್ನೂ ಶ್ರೇಷ್ಠ ಅನ್ನುವಂಥ ಎಲ್ಲವನ್ನ ಗ್ರಹಿಸತ್ತಲ್ಲ, ಅವಾಗ ಅದು ಜಡವಸ್ತುವಿಗಿಂತ ಅದು ಶ್ರೇಷ್ಠ. ಮನಸ್ಸು ಈ ಪಂಚೇಂದ್ರಿಯಗಳೇನಿದೆ ಅದಕ್ಕಿಂತ ಅದು ಶ್ರೇಷ್ಠವಾದದ್ದು. ಅದನ್ನ ಅಂತರೇಂದ್ರಿಯ ಅಂತ ಕರೀತಾರೆ, 6ನೇ ಇಂದ್ರಿಯ ಅದು. ಸೊ ಅದರಿಂದ ಅದು ಇನ್ನೂ ಶ್ರೇಷ್ಠ. ಬುದ್ಧಿ ಆಮೇಲೆ ಬರುವಂತಹದ್ದು ಬುದ್ಧಿ. ಆ ಬುದ್ಧಿ ಅನ್ನುವಂತಹದ್ದು ಮನಸ್ಸಿಗಿಂತ ಶ್ರೇಷ್ಠ. ಮತ್ತೆ
ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಆತ್ಮ, ಆಮೇಲೆ ಬರುವಂತಹದ್ದು ಆತ್ಮ. ಆತ್ಮ ಏನಾಗತ್ತೆ, ಈ ರೀತಿಯಾಗಿ ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳ ಆವರಣದಲ್ಲಿ ಇರುತ್ತೆ ಈ ಶರೀರದಲ್ಲಿ ಇರುವಾಗ. ನೋಡ್ಬೋದು, ಇದು ಪಂಚೇಂದ್ರಿಯಗಳು, 5 ಇಂದ್ರಿಯಗಳು, 5 ಇಂದ್ರಿಯಗಳನ್ನ 5 ಕುದುರೆಗೆ ಹೋಲಿಸಲಾಗಿದೆ. ಏನಾಗುತ್ತೆ, ಇಲ್ಲಿ ಮನಸ್ಸು ಈ ಇಂದ್ರಿಯಗಳನ್ನ ಹಿಡಿದಿಟ್ಕೊಳ್ಬೇಕಾಗತ್ತು. ಆದ್ರೆ ಈ ಮನಸ್ಸನ್ನ ಕಂಟ್ರೋಲ್ ಮಾಡುವಂತಹದ್ದು ಬುದ್ಧಿ. ಈ ಬುದ್ಧಿಯ ಹಿಂದೆ ಆ ಕಡೆ ಆತ್ಮ ಇರುತ್ತೆ. ಆದ್ರೆ ಇವೆಲ್ಲ ಅನ್ಕಂಟ್ರೋಲ್ಡ್ ಆಗಿದ್ರೆ ಅದು ನಮ್ಮ ಶತ್ರುವಾಗಿ ಪರಿಣಮಿಸುತ್ತೆ. ದಯವಿಟ್ಟು ಮ್ಯೂಟಲ್ ಇರಿ ಮಾತಾಜಿ. ಹರೇ ಕೃಷ್ಣ. ಸೊ ಈ ಬುದ್ಧಿ ಅದು ಒಂಥರ ಇವನ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ, ಬುದ್ಧಿ ಸ್ಥಿರವಾಗಿಲ್ಲ, ಮನಸ್ಸನ್ನ ನಿಗ್ರಹಿಸಿಲ್ಲ, ಮನಸ್ಸು ಇಂದ್ರಿಯಗಳನ್ನ ನಿಗ್ರಹಿಸಿಲ್ಲ ಅಂದ್ರೆ ಈ ಆತ್ಮ ತನ್ನ ಸ್ವಂತಿಕೆಯನ್ನ ಕಳ್ಕೊಳ್ಳುತ್ತೆ. ಅದರಿಂದ ಆತ್ಮ ಸ್ವತಂತ್ರವಾಗಿರಬೇಕಂದ್ರೆ ಬುದ್ಧಿ, ಮನಸ್ಸು ಮತ್ತೆ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ಇರಬೇಕಾಗತ್ತೆ. ಆದರೆ ಇದನ್ನ ಯಾರು ಮಾಡಿ ತೋರಿಸ್ತಾರೆ? ಯದ್ಯದಾಚರತೆ ಶ್ರೇಷ್ಠ ತತ್ತ ದೇವೇತರೋ ಜನಃ ತಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಹರೇ ಕೃಷ್ಣ. ಬಹಳ ಮುಖ್ಯ. ಯಾರು ಶ್ರೇಷ್ಠ? ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಸೊ ಯಾರು ಪ್ರಮಾಣವನ್ನಾಗಿ ಮಾಡ್ತಾನೆ ಶ್ರೇಷ್ಠನಾದವನು, ಅದು ಅದನ್ನ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೇವೆ ಅಲ್ವಾ? ಅದರಿಂದ ನಾವು ಯಾವಾಗಲೂ ಅದನ್ನು ಅನುಸರಿಸಿ ತೋರಿಸಬೇಕು. ಅಂದ್ರೆ ಸ್ವಂತ ಆಚರಣೆಯಿಂದ ಜನರಿಗೆ ಶಿಕ್ಷಣ ಕೊಡುವ ನಾಯಕನು ಯಾವಾಗಲೂ ಜನರಿಗೆ ಬೇಕು. ತಾನೇ ಧೂಮಪಾನ ಮಾಡುವ ನಾಯಕರು ಜನರಿಗೆ ಧೂಮಪಾನ ಬಿಡುವುದನ್ನು ಕಲಿಸಲಾರ. ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತೆ ಉಪಾಧ್ಯಾಯನು ಇತರರಿಗೆ ಹೇಳಿಕೊಡುವ ಮುನ್ನ ತಾನು ಯೋಗ್ಯ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಈ ರೀತಿಯಲ್ಲಿ ಬೋಧಿಸುವ ಉಪಾಧ್ಯಾಯನನ್ನು ಆಚಾರ್ಯ ಅಥವಾ ಆದರ್ಶ ಉಪಾಧ್ಯಾಯನೆಂದು ಕರೆಯಲಾಗುತ್ತದೆ. ಆದ್ದರಿಂದ ಸಾಮಾನ್ಯ ಮನುಷ್ಯನಿಗೆ ಬುದ್ಧಿ ಹೇಳಿಕೊಡಲು ಗುರುವು ಶಾಸ್ತ್ರಗಳ ತತ್ವಗಳನ್ನು ಆಚರಿಸಬೇಕು. ಅಪೌರುಷೇಯ ಶಾಸ್ತ್ರಗಳ ತತ್ವಗಳ ವಿರುದ್ಧ ಗುರುವು ನಿಯಮಗಳನ್ನು ಸೃಷ್ಟಿ ಮಾಡಲಾರ. ಮನು ಸಂಹಿತೆಗಳಂತಹ ಅಪೌರುಷೇಯ ಗೀಶಾಸ್ತ್ರಗಳನ್ನು ಮಾನವ ಕುಲವು ಅನುಸರಿಸಬೇಕಾದ ಪ್ರಮಾಣ ಗ್ರಂಥಗಳೆಂದು ಪರಿಗಣಿಸಲಾಗಿದೆ. ಈ ಮನು ಸಂಹಿತೆ ಇತ್ತು ಮೊದಲು, ಈಗ ಅದು ತೆಗೆದುಬಿಟ್ಟಿದ್ದಾರೆ. ಮೊದಲೆಲ್ಲ ಈಗಲೂ ಅಂದ್ರೆ ಈ ಲಾ, ಈ ಕೋರ್ಟ್ ಅಲ್ಲಿ ಅದನ್ನ ಹೇಳ್ತಾರೆ, ಅಲ್ಲಿ ಏನಿದೆ ಅನ್ನೋದನ್ನ ತಗೊಳ್ತಾರೆ. ಅದರಿಂದ ನಾಯಕನ ಬೋಧನೆಗಳಿಗೆ ಇಂತಹ ಪ್ರಮಾಣ ಶಾಸ್ತ್ರಗಳು ಆಧಾರವಾಗಿರಬೇಕು. ತನ್ನನ್ನು ಉತ್ತಮಗೊಳಿಸಲು ಬಯಸುವವನು ಶ್ರೇಷ್ಠ ಗುರುಗಳ ಅನುಷ್ಠಾನಕ್ಕೆ ತಂದಿರುವಂತೆ ಪ್ರಮಾಣ ನಿಯಮಗಳನ್ನ ಅನುಸರಿಸಬೇಕು. ಅದರಿಂದ ಅವನು ಶ್ರೀಮದ್ ಭಾಗವತವೂ ಸಹ ನಾವು ಶ್ರೇಷ್ಠ ಭಕ್ತರ ಹೆಜ್ಜೆಯಲ್ಲಿಯೇ ನಡೆಯಬೇಕು. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ದಾರಿಯಲ್ಲಿ ಮನುಷ್ಯನು ಮುನ್ನಡೆಯಲು ವಿಧಾನ ಅದೇ ಎಂದು ಹೇಳುತ್ತದೆ. ಅಂದ್ರೆ ಶ್ರೀಮದ್ ಭಾಗವತವು ಸಹಿತ ಇದನ್ನೇ ಮಾಡಬೇಕು ಅಂತ ನಮಗೆ ಹೇಳುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಧೂಮೇನಾವ್ರಿಯತೆ ವನ್ಯೇ ಯಥಾ ದರ್ಶೋ ಮಲೇನ ಚ ಯಥೋಲ್ಪೇನಾವೃತೋ ಗರ್ಭಸ್ತಥಾ ತಾನೇದಮಾವೃತಂ. ಹರೇ ಕೃಷ್ಣ. ಯಾರು ಓದಿಲ್ಲ ಓದಿ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ಇಲ್ಲಿ ಯಾಕೆಂದ್ರೆ ನಮಗೆ ಒಂಥರ ಭ್ರಮೆ ಉಂಟಾಗತ್ತೆ. ಯಾಕೆಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಏನನ್ನಾದ್ರೂ ಮಾಡಿದ್ದೇವೆ ಇಲ್ವೋ ಅನ್ನುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ನಮ್ಮ ಕಾಮ ನಮ್ಮನ್ನ ಆವರಿಸಿರುತ್ತೆ. ಅದರಿಂದ ಏನಾಗತ್ತೆ, ಅದು ಯಾವ ರೀತಿಯಾಗಿ ಕಾಮ ಆವರಿಸಿರುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ಇಲ್ಲಿ ಭಗವಂತ ಹೇಳ್ತಾನೆ ಅಂದ್ರೆ ಹೊಗೆ ಬೆಂಕಿಯನ್ನ ಮುಚ್ಚುವಂತ. ಹೊಗೆ ಇದ್ದಾಗ ಬೆಂಕಿ ಕಾಣುವುದಿಲ್ಲ. ಅದೇ ರೀತಿಯಾಗಿ ಧೂಳು ಆವರಿಸಿಕೊಂಡಾಗ ಕನ್ನಡಿಯಲ್ಲಿ ಆ ಕನ್ನಡಿಯ ಉಪಯೋಗ ಆಗೋದಿಲ್ಲ, ನಮ್ಮ ಪ್ರತಿಬಿಂಬ ಅಲ್ಲಿ ಕಾಣುವುದಿಲ್ಲ. ಗರ್ಭಕೋಶದಲ್ಲಿ ಭ್ರೂಣ ಇದ್ದಾಗ ಹೇಗೆ ಆ ಭ್ರೂಣ ನಮಗೆ ಕಾಣುವುದಿಲ್ಲ, ಹೇಗೆ ಅದು ಆವರಿಸಿಕೊಂಡಿರುತ್ತೆ, ಅದೇ ರೀತಿಯಾಗಿ ನಮ್ಮ ಕಾಮ ಅಂದ್ರೆ ಏನು, ಇಲ್ಲಿ ಇಂದ್ರಿಯ ತೃಪ್ತಿಯ ಬಯಕೆ ಅಥವಾ ಕರ್ಮ ಫಲಗಳ ಅಪೇಕ್ಷಿತ ಕರ್ಮಗಳು. ಅದರಿಂದ ಅದು ಜೀವಿಯನ್ನ ಮುಚ್ಚಿರುತ್ತೆ. ಅದರಿಂದ ಅವನು ಭ್ರಮೆಯಲ್ಲಿ ಇರ್ತಾನೆ ಅನ್ನುವಂಥದ್ದು.
ಇವತ್ತಿಗೆ ಈ ಕರ್ಮಯೋಗ 3ನೇ ಅಧ್ಯಾಯ ಮುಗಿಯುತ್ತೆ. ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅನ್ನುವಂಥದ್ದು 5ನೇ ಅಧ್ಯಾಯ ಇದೆ ಕರ್ಮಯೋಗ. ಅದರಲ್ಲಿ ಇನ್ನೂ ಹೆಚ್ಚಾಗಿ ನೋಡ್ಕೊಳ್ಳೋಣ ಹೇಗೆ ಭಗವಂತನ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಂತಹದ್ದು ಅನ್ನುವಂಥದ್ದು. ಅದರಿಂದ ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿರುವಂತಹದ್ದೇನು, ಅರ್ಜುನನ ದ್ವಂದ್ವತೆ. ನಾವು ಕರ್ಮವನ್ನ ಬಿಡಬೇಕೋ ಕರ್ಮ ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆಗೆ ಭಗವಂತ ಹೇಳ್ತಾನೆ, ಕರ್ಮ ಮಾಡದೇ ಇರ್ಲಿಕ್ಕೆ ಸಾಧ್ಯವಿಲ್ಲ ಜೀವಿ ಶರೀರದಲ್ಲಿದ್ದಾಗ. ಆದ್ರಿಂದ ಅವನು ಯಾವಾಗಲೂ ಒಂದಲ್ಲ ಒಂದು ಕರ್ಮದಲ್ಲಿ ಇರ್ಬೇಕಾದ್ರೆ ಯಾವ ರೀತಿಯ ಕರ್ಮವನ್ನ ಮಾಡಬೇಕು, ನಿಷ್ಕಾಮ ಕರ್ಮವನ್ನ ಮಾಡಬೇಕು. ನಿಷ್ಕಾಮ ಕರ್ಮ ಹೇಗೆ ಬರುತ್ತೆ ಅಂದ್ರೆ ಅದು ಕರ್ಮಯೋಗ. ಅದನ್ನ ಕರ್ಮಯೋಗ ಅಂತ ಕರೆಯುವಂತಹದ್ದು. ಅದು ಜ್ಞಾನಕ್ಕಿಂತಲೂ ಉತ್ತಮವಾದಂತಹದ್ದು ಕರ್ಮಯೋಗ. ಆದ್ರೆ ಕರ್ಮದಿಂದಲೇ ನಮಗೆ ಕರ್ಮಯೋಗದಿಂದ ಅಂದ್ರೆ ನಿಷ್ಕಾಮ ಕರ್ಮ ಮಾಡೋದ್ರಿಂದಲೇ ಅಂದ್ರೆ ಇದು ಸಿಗತ್ತೆ ಅಂತಲ್ಲ, ಆದ್ರೆ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂದ್ರೆ ಭಗವಂತನ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹದ್ದನ್ನ ಇಲ್ಲಿ ಹೇಳಿದ್ದಾರೆ. ಕರ್ಮಕಾಂಡ ಹಾಗೆ ಮಾಡ್ತಾ ನಾವು ಕರ್ಮಯೋಗಕ್ಕೆ ಬರುವಂತಹದ್ದು. ಅದು ನಮ್ಮನ್ನ ಪವಿತ್ರಗೊಳಿಸುತ್ತೆ. ಹೇಗೆ ನಾವು ತಿನ್ನುವಂತ ಆಹಾರ ಶುದ್ಧೋ ಸತ್ವ ಶುದ್ಧಿ. ಸೊ ಅದರಿಂದ ಶ್ರೇಷ್ಠನಾದ ಇದನ್ನೆಲ್ಲ ಆಚರಿಸಿ ತೋರಿಸ್ತಾನೆ. ನಮ್ಮನ್ನು ನಾವು ಹೇಗೆ ಭೌತಿಕ ವೇದಿಕೆಯಿಂದ ಇಂದ್ರಿಯ, ಮಾನಸಿಕ, ಮತ್ತೆ ಆಧ್ಯಾತ್ಮಿಕ ವೇದಿಕೆಗೆ ಹೇಗೆ ನಾವು ನಮ್ಮನ್ನು ಏರಿಸಿಕೊಳ್ಬೇಕು ಅನ್ನುವಂಥದ್ದನ್ನ ಇವತ್ತು ನಾವು ನೋಡಿದ್ವಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಲ್ಲ ಅಟೆಂಡೆನ್ಸ್ ಹಾಕಿದ್ದೀರಾ? ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ. ನಾನು ಶ್ರೀಲಕ್ಷ್ಮಿ ಮಾತಾಡ್ತಾ ಇರೋದು. ಹೇಳಿ ಮಾತಾಜಿ. ಅದು ಅಟೆಂಡೆನ್ಸ್ ಹಾಕೋಗ್ತೇನೆ, ಅದು ಬರ್ತಾ ಇಲ್ಲ ನನ್ಗೆ, ಅದು ಹಾಜರಾತಿ ಹಾಕಕ್ಕೆ ಆ ಲಿಂಕ್ ಓಪನ್ ಆಗ್ತಾ ಇಲ್ಲ ಗುರುಜಿ. ಆಮೇಲೆ ಅದು ರಸಪ್ರಶ್ನೆ ಇದೆಯಲ್ಲ, ಅದು ಕ್ವಿಜ್, ಅದು ಓಪನ್ ಆಗ್ತಾ ಇಲ್ಲ ಗುರುಜಿ. ರಸಪ್ರಶ್ನೆನೂ ಓಪನ್ ಆಗ್ತಾ ಇಲ್ವಾ? ಓಪನ್ ಆಗ್ತಾ ಇಲ್ಲ ಗುರುಜಿ. ಓಕೆ. ಜ್ಯೋತಿಲಕ್ಷ್ಮಿ ಮಾತಾಜಿ, ಜ್ಯೋತಿ ಮಾತಾಜಿ, ಸಾರಿ ಜ್ಯೋತಿಲಕ್ಷ್ಮಿ ಅಂತೀನಿ. ಪ್ರಭುಜಿ ಅದು ವಾಟ್ಸಪ್ ಅಲ್ಲೂ ಲಿಂಕ್ ಹಾಕಿದ್ದೀನಿ ಪ್ರಭುಜಿ, ಇಲ್ಲೂ ಹಾಕಿದ್ದೀನಿ. ನೋಡಿ, ಓಪನ್ ಆಗ್ತಾ ಇಲ್ಲ ಗುರುಜಿ. ಇಲ್ಲಿ ವಾಟ್ಸ್ಆಪ್ ಅಲ್ಲಿ ಹಾಕ್ಬೇಡಿ ಅಟೆಂಡೆನ್ಸ್ ಲಿಂಕ್ ಅನ್ನ. ಅಟೆಂಡೆನ್ಸ್ ಲಿಂಕ್ ಇಲ್ಲೇ ಹಾಕ್ಬೇಕು ಮಾತಾಜಿ. ಓಕೆ ಪ್ರಭುಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ರೆ ತೆಗೆದ್ಬಿಡಿ ಅಲ್ಲಿ ವಾಟ್ಸ್ಆಪ್ ಅಲ್ಲಿ. ಗುರುಜಿ ಓಪನ್ ಆಗ್ತಾ ಇಲ್ಲ, ಮತ್ತೆ ಕ್ವಿಜ್ ಇಂದು ಓಪನ್ ಆಗ್ತಾ ಇಲ್ಲ ಗುರುಜಿ. ನಾನ್ ರತ್ನಮ್ಮ. ಕ್ವಿಜ್ ಇಂದು ಜ್ಯೋತಿಲಕ್ಷ್ಮಿ ಮಾತಾಜಿ ಅವ್ರ ನಂಬರ್ ತಗೊಳ್ತೀರಾ? ಜ್ಯೋತಿ ಮಾತಾಜಿ, ಸಾರಿ, ಅವರಿಗೆ ಕ್ವಿಜ್ ಆಗ್ತಾ ಇಲ್ಲ ಅಂತೆ. ಅವ್ರ ನಂಬರ್ ತಗೊಳ್ಳಿ. ನಾಳೆ ಸ್ವಲ್ಪ ನಿಮಗೆ ಸಮಯ ಸಿಕ್ಕಾಗ ಸಹಾಯ ಮಾಡ್ತೀರಾ? ನಿಮ್ ನಂಬರ್ ಹಾಕಿ ಮಾತಾಜಿ. ಯಾರು? ಶ್ರೀಲಕ್ಷ್ಮಿ ಮಾತಾಜಿ ಹೇಳಿ. ಮತ್ತೆ ಅವ್ರು ಇನ್ನೊಬ್ರು ಮಾತಾಜಿ ಯಾರು? ಇಬ್ರು ಹೇಳಿದ್ರಲ್ಲ ಈಗ ಕ್ವಿಜ್ ಆಗ್ತಾ ಇಲ್ಲ ಅದು ಇದು ಅಂತ. ರತ್ನಮ್ಮ ಮಾತಾಜಿ, ನಿಮ್ ನಂಬರ್ ಕೊಡಿ ಮಾತಾಜಿಗೆ. ಸರಿ ಗುರುಜಿ, ಕೊಡ್ತೀವಿ ಗುರುಜಿ. ಧನ್ಯವಾದಗಳು ಗುರುಜಿ. ಓಕೆ. ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದೆಯಾ ಇವತ್ತಿನ ಅಧ್ಯಾಯದ ಮೇಲೆ? ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಮತ್ತೆ ಈಗ ನಾವು ಒಂದ್ ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ, ಆಮೇಲೆ ನಾವು ಕ್ಲಾಸನ್ನ ಎಂಡ್ ಮಾಡೋಣ. ಓಕೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ
हरे कृष्ण 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 हरे 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 राम 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 हरे हरे कृष्ण 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 हरे हरे राम 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 हरे हरे कृष्ण 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 हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम हरे हरे कृष्ण 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 हरे राम हरे हरे कृष्ण कृष्ण हरे राम हरे हरे कृष्ण 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 हरे हरे राम हरे राम हरे हरे कृष्ण 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 हरे राम हरे हरे कृष्ण 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 हरे राम हरे राम हरे हरे कृष्ण 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 हरे हरे राम हरे राम हरे हरे कृष्ण 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 हरे राम हरे राम हरे हरे कृष्ण 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 हरे राम हरे राम हरे हरे कृष्ण 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 हरे हरे राम हरे राम हरे हरे कृष्ण 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 हरे राम हरे राम हरे हरे कृष्ण 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 हरे राम हरे राम हरे हरे कृष्ण 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 हरे राम हरे हरे कृष्ण ಧನ್ಯವಾದಗಳು ವಂಚಾಕಲ್ಪತರುಭ್ಯಶ್ಚ कृपा सिंधुभ्येव च पतितानां पावनेभ्यो वैष्णवेभ्यो नमो नमः ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೃಂದಕ್ಕೆ ಜಯವಾಗಲಿ ಇಲ್ಲೇ ನೆರೆದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ ಹರೇ ಕೃಷ್ಣ ಗುರುಜಿ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಧನ್ಯವಾದ. ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಶುಭರಾತ್ರಿ ಹರೇ ಕೃಷ್ಣ. ಹರೇ ಕೃಷ್ಣ.